ಟ್ರಾನ್ಸ್ಲೇಷನ್ ಮಾಡ್ತೀನಿ. ಹರೇ ಕೃಷ್ಣ. ಪ್ರಭುಜಿ ನಿಮಗೆ ಸೆಂಡ್ ಮಾಡಿದ್ದೀನಿ. ಸೆಂಡ್ ಮಾಡಿರ ಮತ್ತೆ? ಹಾ, ಬಂದಿದೆ ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವ್ಯಾ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಭಕ್ತಿರ್ಭವತಿ ನೈಷ್ಟಿಕೀ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾಯ. जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा 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 हरे हरे, हरे राम 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 हरे हरे. ಸೊ ಆಕ್ಚುಲಿ ಬಹಳ ದೊಡ್ಡ ಭಾಗ ಭಾಗವತದಲ್ಲಿ ವಿದುರ ಮೈತ್ರೇಯ ಸಂವಾದದಲ್ಲೇ ನಮಗೆ ಈ ಭಾಗವತದ ವಿವರಣೆ ಇರೋದು. ಸೊ ಶುಕಮುನಿಗಳು ವಿದುರ ಮೈತ್ರೇಯ ಸಂವಾದ ಮೂಲಕ ನಮಗೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ತಾರೆ ಭಾಗವತ. ಸೊ ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ನಾವು. 3ನೇ ಅಧ್ಯಾಯದಿಂದ, 3ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದಿಂದ. ಸೊ ಹೆಚ್ಚಿನ 3, 4, 5, 6ಗೆ ಭಾಗವತ ಹೋಗ್ತಾ ವಿದುರ ಮೈತ್ರೇಯ ಸಂವಾದವೇ ಅವರಲ್ಲೇ ನಮಗೆ ಭಾಗವತ ಎಲ್ಲ ವಿಷಯಗಳು ತಿಳಿದು ಬರುತ್ತೆ. ಸೊ ನಾವು ಹಿಂದೆ ಅಧ್ಯಾಯ ಕೇಳಿದಾಗೆ ವಿದುರರು ಮೊದಲಿಗೆ ಉದ್ಧವರ ಹತ್ರ ಹೋಗ್ತಾರೆ. ಸೊ ಆದರೆ ಉದ್ಧವರು ಸಂಕ್ಷಿಪ್ತವಾಗಿ ಅವರಿಗೆ ಅವರ ಜೊತೆ ಸ್ವಲ್ಪ ಸಮಯ ಕಾಲ ಕಳೆದು ಮತ್ತೆ ಅವ್ರ ಕೃಷ್ಣ ಕಥೆ ಚರ್ಚೆ ಮಾಡಿ ಅವರು ಹೊರಟು ಬಿಡ್ತಾರೆ. ಭಗವಂತನ ಆದೇಶ ಇತ್ತು ಅವರು ಬದ್ರಿಕಾಶ್ರಮಕ್ಕೆ ಹೋಗ್ಬೇಕು ಅಂತ. ಅವ್ರು ಹೊರಟು ಬಿಟ್ರು. ನಂತರ ವಿದುರರು ಈ ಯಮುನಾ ನದಿಯ ತಟದಲ್ಲಿ ಅವರು ಭೇಟಿ ಆಗೋದು. ಅಲ್ಲಿಂದ ಈಗ ಗಂಗಾ ನದಿಯ ತಟಕ್ಕೆ ಹರಿದ್ವಾರ ಅಂತ ಹೇಳ್ತಾರೆ. ಗಂಗಾ ನದಿ ತಟದ ಹತ್ರ ಬರ್ತಾರೆ ಅವರು ಇವ್ರನ್ನ ಭೇಟಿ ಮಾಡಕ್ಕೆ, ಮೈತ್ರೇಯರನ್ನ ಭೇಟಿ ಮಾಡಕ್ಕೆ. ಸೊ ಉದ್ಧವರ ನಿರ್ದೇಶನದಿಂದನೇ ಅವ್ರು ಬಂದು ಮೈತ್ರೇಯರ ಭೇಟಿ ಮಾಡ್ತಾರೆ. ಸೊ ಭೇಟಿ ಮಾಡಿದ್ಮೇಲೆ ಈಗ ವಿದುರರ ಮೈತ್ರೇಯ ಸಮಾಗಮ, ಸೊ ಅವರ ಸಂವಾದ ಆರಂಭ. ಸೊ ಮೊದಲನೇ ಶ್ಲೋಕ. ಶ್ರೀ ಶುಕ ಉವಾಚ. ದ್ವಾರಿದ್ಯುನದ್ಯಾ ಋಷಭಃ ಕುರೂಣಾಂ ಮೈತ್ರೇಯಮಾಸೀನಮಗಾಧ ಬೋಧಂ ಕ್ಷತ್ತೋಪಸೃಷ್ಟ್ಯಾಚ್ಯುತ ಭಾವಸಿದ್ಧಃ ಅಪ್ರಚ್ಯ ಸೌಶೀಲ್ಯ ಗುಣಾಭಿತೃಪ್ತಃ.
ಪ್ರಪ್ರಚೌಷೀಯ ಗುಣಾಭಿತೃಪ್ತಃ. ಶುಕಮುನಿಗಳು ಹೇಳಿದರು, ವಿದುರನು ಕುರುವಂಶದವರಲ್ಲಿಯೇ ಉತ್ತಮನು, ಶ್ರೀಕೃಷ್ಣನ ಭಕ್ತಿ ಸೇವೆಯಲ್ಲಿ ಪರಿಪೂರ್ಣನು. ಹೀಗೆ ಅವನು ಸ್ವರ್ಗೀಯ ಗಂಗಾ ನದಿಯ ಮೂಲ ಹರಿದ್ವಾರವನ್ನು ತಲುಪಿದನು. ಅಲ್ಲಿ ಪ್ರಪಂಚದಲ್ಲಿಯೇ ಅಗಾಧ ಜ್ಞಾನಿಗಳಾದ ಮಹಾತ್ಮರಾದ ಮೈತ್ರೇಯರು ಕುಳಿತಿದ್ದರು. ವಿನಯಪೂರ್ಣನಾದ ಅಧ್ಯಾತ್ಮ ತೃಪ್ತನಾದ ವಿದುರನು ಅವರನ್ನು ಪ್ರಶ್ನಿಸಿದನು. ಸೊ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜರಿಗೆ ವಿವರಿಸ್ತಾ ಇರೋದು. ಸೊ ಅವರು ಇಲ್ಲಿ ಇವರ ಇಬ್ಬರ ಗುಣಗಳನ್ನು ಇದರಲ್ಲಿ ಗುಣಗಾನ ಮಾಡ್ತಾ ಇದೆ. ವಿದುರರು ಅಂದ್ರೆ ಅಚ್ಯುತ ಭಾವ ಸಿದ್ಧ ಅಂತ ಹೇಳ್ತಾರೆ. ಅವರು ಸಂಪೂರ್ಣವಾಗಿ ಭಕ್ತಿ ಪರಿಪೂರ್ಣತೆಯಲ್ಲಿ ಅವರು ನಿಂತಿದ್ದಾರೆ. ಅವರು ಅಚ್ಯುತ ಭಾವ ಸಿದ್ಧರು ಅಂದ್ರೆ ಪರಿಪೂರ್ಣತೆ ಪಡೆದವರು. ಯಾವುದರಲ್ಲಿ? ಅಚ್ಯುತ ಭಾವ ಅಂದ್ರೆ ಭಕ್ತಿ, ಭಗವಂತನ ಶುದ್ಧ ಭಕ್ತಿಯಲ್ಲಿ, ಶುದ್ಧ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾದವರು, ನಿತ್ಯ ಸಿದ್ಧರು. ಅಚ್ಯುತ ಭಾವ ಸಿದ್ಧ, ನಿತ್ಯ ಸಿದ್ಧ. ಹಾಗೆ ಸೊ ಅವರು ಇವರಿಗೆ ವಿದುರರ ಬಗ್ಗೆ ಹೇಳ್ತಾರೆ, ಅಚ್ಯುತ ಭಾವ ಸಿದ್ಧ, ನಿತ್ಯ ಸಿದ್ಧ. ಸೊ ಅವರು ಬಹಳ ವಿನಯಪೂರ್ವಕವಾಗಿ, ಮತ್ತೆ ಅವರು ಕುರುವಂಶದರಲ್ಲೂ ಕೂಡ ಅವರು ಶ್ರೇಷ್ಠರು. ಏನ್ ಹೇಳ್ತಾರೆ ಅವ್ರ ಬಗ್ಗೆ? ರಿಷಭ ಕುರುಣ, ಕುರುವಂಶದಲ್ಲೇ ಶ್ರೇಷ್ಠರು ವಿದುರರು. ಶ್ರೇಷ್ಠ ವ್ಯಕ್ತಿ ಡೆಫಿನೆಟ್ಲಿ ವಿದುರರು, ದೊಡ್ಡ ಸಾಮಾನ್ಯ ವ್ಯಕ್ತಿ ಅಲ್ಲ. ಸೊ ಹಾಗೆ ಅವರು ತುಂಬಾ ಪೂರ್ವಕವಾಗಿ ಮೈತ್ರೇಯರ ಹತ್ತಿರ ಹೋದರು. ಮತ್ತೆ ಮೈತ್ರೇಯರು ಅವ್ರ ಬಗ್ಗೆ ಹೇಳ್ತಾರೆ, ಅಗಾಧ ಬೋಧಂ ಅಂದ್ರೆ ಅವರು ಬಹಳ ವಿದ್ವಾಂಸರು, ಎಲ್ಲ ಬಹಳ ಜ್ಞಾನವನ್ನು ಪಡೆದವರು ಅಂತ. ನಂತರ ಈಗ ವಿದುರರು ವಿನಯಪೂರ್ವಕವಾಗಿ ಅವರು ಇವತ್ತು ಅಷ್ಟೇ, ಇವತ್ತು ಅದನ್ನು ಮುಗಿಸೋಣ, ಆ ಒಂದು ಭಾಗವನ್ನೇ ಮುಗಿಸೋಣ. ಯಾವುದು? ಈಗ ವಿದುರರು ಮೈತ್ರೇಯರಿಗೆ ಪ್ರಶ್ನಿಸೋದು. ಇಲ್ಲಿಂದ 16ನೇ ಶ್ಲೋಕವರೆಗೂ 15 ಶ್ಲೋಕಗಳಿವೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ವಿದುರ ಉವಾಚ ಸುಖಾಯ ಕರ್ಮಾಣಿ ಕರೋತಿ ಲೋಕೋ ನ ತೈಹಿ ಸುಖಂ ವಾನ್ಯದ್ ಉಪಾರಮಂ ವಾ. ವಿಂದೇತ ಭೂಯಸ್ತತ ಏವ ದುಃಖಂ. ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ವಿದುರನು ಹೇಳಿದನು, ಮಹರ್ಷಿಗಳೇ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನು ಸುಖ ಪಡೆಯಲು ಕಾಮ್ಯ ಕರ್ಮಗಳಲ್ಲಿ ತೊಡಗುತ್ತಾನೆ. ಆದರೆ ಯಾರೂ ಸಂತೃಪ್ತಿಯನ್ನು ಅಥವಾ ದುಃಖದ ಉಪಶಮನವನ್ನು ಕಾಣುವುದಿಲ್ಲ. ಬದಲಾಗಿ ಅಂತಹ ಚಟುವಟಿಕೆಗಳಿಂದ ಮತ್ತಷ್ಟು ಉದ್ರೇಕಿತನಾಗುತ್ತಾನೆ. ಆದ್ದರಿಂದ ನಿಜವಾದ ಸುಖ ಜೀವನವನ್ನು ಹೇಗೆ ಪಡೆಯಬೇಕೆಂಬುದಕ್ಕೆ ದಯವಿಟ್ಟು ನಮಗೆ ನಿರ್ದೇಶನ ನೀಡಿರಿ. ಸೊ ಪ್ರಭುಪಾದರ ಭಾವಾರ್ಥ. ಸೊ ಪ್ರಭುಪಾದರು ಹೇಳೋದು, ವಿದುರರು ಪ್ರಶ್ನಿಸಿದ್ದು ಉದ್ಧವರಿಗೆ ಹಿಂದೆ ಅಧ್ಯಾಯದಲ್ಲಿ ಕೃಷ್ಣನ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಆದರೆ ಈಗ ಅವರ ನಿರ್ದೇಶನದಿಂದ ಮೈತ್ರಿಯನ್ನು ಭೇಟಿ ಮಾಡಿದ್ಮೇಲೆ ಅವ್ರು ನೇರವಾಗಿ ಕೃಷ್ಣನ ವಿಷಯಕ್ಕೆ ಹೋಗ್ತಾರೆ. ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಸಾಮಾನ್ಯ ಪ್ರಶ್ನೆಗಳನ್ನು ಕೇಳೋದು. ಕೆಲವು ಸಾಮಾನ್ಯ ಪ್ರಶ್ನೆಗಳಂದ್ರೆ, ಇದು ಮೊದಲಿಗೆ ಭೌತಿಕ ಜಗತ್ತಿನ ಜೀವಿಗಳು ನಾವೆಲ್ಲರೂ. ಸೊ ನಮಗೆ ಆಧ್ಯಾತ್ಮಿಕ ಜೀವನ ಆರಂಭ ಮಾಡೋದಕ್ಕೆ ನಮಗೆ ನಮ್ಮ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಇವರು ತುಂಬಾ ಸಾಮಾನ್ಯ ಪ್ರಶ್ನೆ ಅಂದ್ರೆ, ನಾವು ಸುಖಕ್ಕೋಸ್ಕರ ನಾವು ತುಂಬಾ ಪ್ರಯತ್ನ ಪಡ್ತಾ ಇದೀವಿ. ನಮ್ಮ ಜೀವನವು ಎಲ್ಲ ಹಂತ ಹೆಜ್ಜೆಗೂ ಸುಖಕ್ಕೋಸ್ಕರನೇ. ಆದ್ರೆ ಸುಖ ಸಿಗೋದಿಲ್ಲ, ಇಲ್ಲಿ ನಮ್ಗೆ ದುಃಖನೇ ಸಿಗುತ್ತೆ. ಇಲ್ಲಿ ಹೇಳ್ತಾ ಇರೋದು, ಸೊ ಅಂದ್ರೆ ನಮ್ಮ ಸ್ಥಿತಿಯನ್ನು ನಾವು ಅರ್ಥ ಮಾಡ್ತಾ ಇದ್ದ ಇಷ್ಟೊತ್ತು. ಸೊ ನಮ್ಮ ಸ್ಥಿತಿ ಈ ಮಾಯಾ
ಭಗವಂತನ ಬಹಿರಂಗ ಶಕ್ತಿಯಲ್ಲಿ ಇದರಿಂದ ನಮ್ಗೆ ಸುಖ ಇಲ್ಲ. ಆದರೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಎಲ್ಲ ಚಟುವಟಿಕೆಗಳು ಅದರ ಹಿಂದೆ. ಸೊ ಅವರು ನಮ್ಮ ಸಾಮಾನ್ಯ ವ್ಯಕ್ತಿಗಳ ಸ್ಥಿತಿಯನ್ನು ನೋಡ್ತಾ ನಮಗೆ ಲಾಭ ಆಗುವ ರೀತಿಯಲ್ಲಿ ಅವ್ರು ಕೇಳ್ತಾ ಇರೋದು, ಹೇಗೆ ನಮಗೆ ನಿಜವಾದ ಮಾರ್ಗದರ್ಶನ ಹೇಗೆ ಸಿಗುತ್ತೆ ಅಂತ ಆ ಪ್ರಶ್ನೆಯಾಗಿ ಅವರು ಕೇಳ್ತಾ ಇರೋದು. ಇದು ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಈ ಸಂಬಂಧದಲ್ಲಿ ಒಂದು ಸೊಗಸಾದ ಹಾಡಿದೆ. ಬದುಕಿನ ಎಲ್ಲ ಸುಖವನ್ನು ಪಡೆಯುವ ಮಹತ್ವ ಆಕಾಂಕ್ಷೆಯಿಂದ ಈ ಮನೆಯನ್ನು ಕಟ್ಟಿದೆ. ಆದರೆ ದುರದೃಷ್ಟದಿಂದ ಪೂರ್ಣ ಯೋಜನೆಯೇ ಬೂದಿಯಾಯಿತು, ಏಕೆಂದರೆ ಅನಿರೀಕ್ಷಿತವಾಗಿ ಮನೆಗೆ ಬೆಂಕಿ ಬಿತ್ತು. ಪ್ರಕೃತಿಯ ನಿಯಮವೇ ಆಗಿದೆ. ಸೊ ಭೌತಿಕವಾಗಿ ನಾವು ಕೃಷ್ಣ ಪ್ರಜ್ಞೆಯನ್ನು ಬಿಟ್ಟು ಏನು ಚಟುವಟಿಕೆ ಮಾಡಿದ್ರು, ಏನೋ ಒಂದು ಭೌತಿಕವಾಗಿ ನಾವು ಮುನ್ನಡೆ ಸಾಧಿಸೋದಕ್ಕೆ ಒಂದು ಸುಖವನ್ನು ಸಾಧಿಸೋಕೆ ಮಾಡಿದ್ರು, ಅದು ಕೊನೆಗೆ ಅದು ಎಲ್ಲ ಭಸ್ಮ ಆಗ್ಬಿಡುತ್ತೆ. ಅದು ಕೊನೆಗೆಲ್ಲ ಅಂತ್ಯ ಆಗ್ಬಿಡುತ್ತೆ. ಐದರ್ ಆ ಸನ್ನಿವೇಶಗಳು ನಮ್ಮನ್ನು ಬಿಟ್ಟು ಹೋಗ್ಬಿಡ್ತವೆ, ಆ ಸ್ಥಿತಿಗಳು, ಆ ವಸ್ತುಗಳು ಬಿಟ್ಟು ಹೋಗ್ಬಿಡ್ತವೆ, ಇಲ್ಲಾಂದ್ರೆ ನಾವು ಅವನ್ನು ಬಿಟ್ಟು ಹೋಗ್ಬಿಡ್ತೇವೆ. ಸೊ ಇದು ಈ ಜಗತ್ತಿನ ನಿಯಮ, ಈ ಪ್ರಕೃತಿಯ ನಿಯಮ. ಸೊ ಹಾಗೆ ಪ್ರಕೃತಿಯ ನಿಯಮವು ಎಷ್ಟು ಕ್ರೂರಿ ಎಂದರೆ ಅದು ಯೋಜನೆಗಳಿಗೆ ಬೆಂಕಿ ಹಚ್ಚುತ್ತದೆ. ಕಾಮ್ಯಕರ್ಮಿಯು ತನ್ನ ಮನೆ ಯೋಜನೆಗಳಲ್ಲಿ ಸುಖಿಯಾಗಿರುವುದಿಲ್ಲ. ಅವನ ನಿರಂತರವಾದ ಸುಖದ ಗೀಳಿನಿಂದ ಯಾವ ತೃಪ್ತಿಯೂ ಇರುವುದಿಲ್ಲ. ಸೊ ವಿದುರರು ಕೇಳ್ತಾರೋ, ಇದಕ್ಕೆ ಉಪಾಯ ಏನು, ಇದಕ್ಕೆ ನಮ್ಮ ಈ ಸ್ಥಿತಿಗೆ ಏನು ಉಪಾಯ ಅಂತ ಮೈತ್ರೇಯ ಋಷಿಗೆ ಕೇಳ್ತಾ ಇದ್ದಾರೆ ಅವರು. 3ನೇ ಶ್ಲೋಕ. ಜನಸ್ಯ ಕೃಷ್ಣ ವಿಮುಖಸ್ಯ ದೈವ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ನನ್ನ ಪ್ರಭುವೆ, ದೇವೋತ್ತಮ ಪರಮಪುರುಷನ ಪರವಾಗಿ ಮಹಾದಯಾಪರ ಆತ್ಮರು ಈ ಭೂಮಿಯ ಮೇಲೆ ಸಂಚರಿಸುತ್ತಾರೆ. ಭಗವಂತನ ಅಧೀನ ಭಾವಕ್ಕೆ ವಿರೋಧ ತೋರಿ ಪತಿತರಾದ ಆತ್ಮರಿಗೆ ಸಹಾನುಭೂತಿ ತೋರಲು ಅವರು ಹೀಗೆ ಸಂಚರಿಸುತ್ತಾರೆ. ಸೊ ಅವರು ನಮ್ಮ ಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಜನಸ್ಯ ಕೃಷ್ಣ ವಿಮುಖಸ್ಯ ದೈವ. ಸೊ ಕೃಷ್ಣನ ವಿಮುಖವಾಗಿದ್ದೇವೆ ನಾವು. ಕೃಷ್ಣ ಬಹಿರ್ಮುಖ ಜೀವ್, ಭೋಗವಾಂಚಕರೇ. ಸೊ ನಮ್ಮ ಸ್ಥಿತಿ ಹೀಗಿದೆ. ಸೊ ಹಾಗೆ ನಾವೇನ್ ಮಾಡ್ಬೇಕು, ಅವ್ರು ಹೇಳ್ತಾ ಇರೋದು, ಈಗ ಮೈತ್ರೇಯರಂತ ಮಹಾತ್ಮರ ನಾವು ಅವರ ಲಾಭವನ್ನು ಪಡಿಬೇಕು, ಅವರ ಸಂಘವನ್ನು ಪಡಿಬೇಕು. ಸೊ ಅವರು ಅವ್ರು ಪರ್ಯಟನೆ ಮಾಡೋದು ಅವರು ಅದಕ್ಕೋಸ್ಕರವೇ. ಸೊ ಹಿಂದೆ ಆ ರೀತಿ ಬಹಳ ವ್ಯವಸ್ಥಿತವಾಗಿತ್ತು. ಹಿಂದೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿಯಲ್ಲಿ ಅದನ್ನು ಕುಟೀಚಕ, ಬಹುದಕ, ಪರಿವ್ರಾಜಕ, ಪರಮಹಂಸ. ಸೊ ಪರಿವ್ರಾಜಕರು ಇರ್ತಾ ಇದ್ರು. ಸೊ ಅವರು ಎಲ್ಲ ಕಡೆ ಅವರು ಸಂಚರಿಸ್ತಾ ಇದ್ರು. ಸೊ ಹಾಗೆ ಅವ್ರು ಹೇಳ್ತಾ ಇರೋದು, ಈ ತರ ನಿಮ್ಮ ಇದನ್ನು ಸಂಘವನ್ನು ಪಡೆಯೋದು ಭಗವಂತನ ಅಂತಹ ಶುದ್ಧ ಭಕ್ತರು ಪತಿತಾತ್ಮರಿಗೆ ದೇವೋತ್ತಮ ಸಂದೇಶವನ್ನು ತಲುಪಿಸಲು ಹೊಯ್ಯುತ್ತಾರೆ. ಆದ್ದರಿಂದ ಭಗವಂತನ ಬಹಿರಂಗ ಪ್ರಭಾವಕ್ಕೆ ಒಳಗಾಗಿ ಪ್ರಮಿತರಾಗಿ ಸಾಮಾನ್ಯ ಮನುಷ್ಯನು ಅಂತಹವರ ಸಾಹಚರ್ಯವನ್ನು ಪಡೆಯಬೇಕು. 4 ಕರೋತಿ ಕರ್ಮಾಣಿ ಕೃತಾವತಾರೋ. 4 ತತ್ಸಾಧು ವರ್ಯಾದಿಶವರ್ತ್ಮ ಶಮ್ನಃ ಸಂರಾಧಿತೋ ಭಗವಾನ್ ಯೇನ ಪುಂಸಾಂ ಹೃದಯ ಸ್ಥಿತೋ ಯಚ್ಚತಿ ಭಕ್ತಿ ಪೂತೆ ಜ್ಞಾನಂ ಸ ತತ್ವಾಧಿಗಮಂ ಪುರಾಣಂ. ಭಗವಂತನು ಪ್ರತಿಯೊಬ್ಬನ ಹೃದಯ ನಿವಾಸಿಯಾಗಿದ್ದಾನೆ. ಭಕ್ತಿ ಸೇವಾ ಪ್ರಕ್ರಿಯೆಯಿಂದ ಪುನೀತರಾದವರಿಗೆ ಮಾತ್ರ
ಭಗವಂತನು ಪ್ರಾಚೀನ ವೇದ ತತ್ವಗಳಿಗೆ ಅನುಗುಣವಾಗಿ ಪರಮ ಸತ್ಯದ ಜ್ಞಾನವನ್ನು ಅಂತರಂಗದಿಂದ ಸಂತೋಷದಿಂದ ನೀಡುವನು. ಆದ್ದರಿಂದ ಮಹರ್ಷಿಗಳೇ, ಭಗವಂತನ ದಿವ್ಯ ಭಕ್ತಿ ಸೇವೆಯ ವಿಚಾರವಾಗಿ ದಯವಿಟ್ಟು ನನಗೆ ಉಪದೇಶ ನೀಡಿ. ಸೊ ಇಲ್ಲಿ ಇವರ ನೇರ ಪ್ರಶ್ನೆ, ವಿದುರರ ನೇರ ಪ್ರಶ್ನೆ, ಭಗವಂತನ ಭಕ್ತಿ ಸೇವೆ ಆಚರಣೆ, ಭಗವಂತನ ಭಕ್ತಿ ಸೇವೆ ಆಚರಣೆ ಮೂಲಕ ಭಗವಂತನನ್ನ ಹೇಗೆ ತೃಪ್ತಿಪಡಿಸೋದು, ಅವರ ನೇರ ಪ್ರಶ್ನೆ ಅವ್ರಿಗೆ. ಯಾಕಂದ್ರೆ ಅವ್ರು ಹೇಳ್ತಾ ಇದಾರೆ, ಹಾಗೆ ಭಗವಂತನ ತೃಪ್ತಿಪಡಿಸಿದ್ರೆ ಖಂಡಿತವಾಗಿ ಭಗವಂತನು ಆಗಲೇ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ಅವನು ದದಾಮಿ ತೇಷಾಂ ಸತತ ಯುಕ್ತಾನ ಭಜತಾಂ ಪ್ರೀತಿಪೂರ್ವಕ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿ. ಭಗವಂತನು ಆಗ ನಮ್ಮಲ್ಲಿರುವ ಎಲ್ಲ ಸಂಶಯ, ನಮ್ಮಲ್ಲಿರುವ ಎಲ್ಲ ಅಜ್ಞಾನ, ಎಲ್ಲ ಅಂಧಕಾರ ಎಲ್ಲವನ್ನೂ ಹೋಗಲಾಡಿಸ್ತಾನೆ. ಏನ್ ಮಾಡ್ಬೇಕು ನಾವು? ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು. ನಾವು ಬದ್ಧಾತ್ಮರು, ನಾವು ಮುಕ್ತಾತ್ಮರಲ್ಲ. ಮುಕ್ತಾತ್ಮರಿಗೆ ಸಹಜವಾಗಿ ಭಗವಂತನ ಜ್ಞಾನ ಇದೆ, ಬದ್ಧಾತ್ಮರಾದ್ರಿಂದ ನಮಗಿಲ್ಲ. ನಮಗೆ ನಾವು ಮುಕ್ತರಾಗಬೇಕು ಅಂದ್ರೆ ನಾವು ಭಕ್ತಿ ಸೇವೆ ಮಾಡಬೇಕು. ಸೊ ಅವ್ರು ಹಾಗೆ ನೇರವಾಗಿ ವಿದುರರ ಪ್ರಶ್ನೆ, ಈ ಭಕ್ತಿ ಸೇವೆ ಪ್ರಕ್ರಿಯೆ ಇದನ್ನು ನನಗೆ ತಿಳಿಸಿ ಅಂತ ಕೇಳ್ತಾರೆ. ಸಿಸ್ಟಮ್ಯಾಟಿಕ್. ಸೊ ಅವರು ನೇರವಾಗಿ ಕೃಷ್ಣ ಇದಕ್ಕೆ ಹೋಗ್ತಾ ಇಲ್ಲ, ಕೃಷ್ಣ ಕಥೆ, ಕೃಷ್ಣ ನಾಮ ಇದಕ್ಕೆ ಹೋಗ್ತಾ ಇಲ್ಲ. ಅವರು ಮೊದಲಿಗೆ ನಮ್ಮ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ನಮಗೆ ಯಾವುದು ಶ್ರೇಯಸ್ಕರವಾದದ್ದು, ಯಾವುದು ಭೌತಿಕವಾದದ್ದು, ಭೌತಿಕವಾಗಿ ಯಾವ ಚಟುವಟಿಕೆಗಳು ಮಾಡಿದ್ರೆ ನಮಗೆ ಶ್ರೇಯಸ್ಕರವಾದದ್ದು, ಭೌತಿಕ ಕಾಮ್ಯಕರ್ಮ ಚಟುವಟಿಕೆಗಳು ಮಾಡೋದಾ, ಇಲ್ಲಾಂದ್ರೆ ಇನ್ಯಾವುದಾದ್ರು ಚಟುವಟಿಕೆಗಳು ಮಾಡೋದಾ, ಭಕ್ತಿ ಚಟುವಟಿಕೆಗಳು ಮಾಡ್ಬೇಕಾ? ಆ ರೀತಿ ಅವ್ರ ಪ್ರಶ್ನೆ ಪ್ರಾರಂಭಿಸಿದ್ದು. ಈಗ ನೇರವಾಗಿ ಈ ಶ್ಲೋಕದಲ್ಲಿ ಇದನ್ನು ನಾವು ಈ ಭಕ್ತಿ ಸೇವಾ ಕಾರ್ಯಕ್ರಮ ಮೂಲಕ ಹೇಗೆ ಪರಮ ಪುರುಷನನ್ನು ಅವನನ್ನು ತೃಪ್ತಿಪಡಿಸೋದು, ಸೊ ಇದರಿಂದ ನಮಗೆ ಎಲ್ಲ ಪರಿಪೂರ್ಣತೆ ಆಗುತ್ತೆ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಐದನೇ ಶ್ಲೋಕ. ಕರೋತಿ ಕರ್ಮಾಣಿ ಕೃತಾವತಾರೋ ಯಾನ್ಯಾತ್ಮತಂತ್ರ ಭಗವಾನ್ ಸ್ತ್ರೀಯಾದಿಶಃ ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ಭಗವಾನ್ ಸ್ತ್ರೇಶಃ ಅಂತಿದೆ. ಆಕ್ಚುಲಿ ಇಂಗ್ಲಿಷ್ ಸಂಸ್ಕೃತದಲ್ಲಿ ಭಗವಾನ್ ಸ್ತ್ರೀಯಾದಿಶಃ, ಇಲ್ಲ ಭಗವಾನ್ ತ್ರೇಶಃ, ಸ್ತ್ರೀಶಃ. ಓಕೆ, ಸ್ವಲ್ಪ ಇಲ್ಲಿ ಮಿಸ್ ಆಗಿದೆ. ಓಕೆ. ಯಥಾ ಸಸರ್ಜಾಗ್ರ ಇದಂ ನಿರ್ಇಹಃ ಸಂಸ್ಥಾಪ್ಯ ವೃತ್ತಿಂ ಜಗತೋ ವಿದತ್ತೆ. ಓ ಮಹರ್ಷಿ, ದೇವೋತ್ತಮ ಪರಮಪುರುಷನು ಸ್ವತಂತ್ರನು, ಬಯಕೆ ಇಲ್ಲದ ಪ್ರಭು, ಮೂರು ಲೋಕಗಳ ಸ್ವಾಮಿ, ಸರ್ವಶಕ್ತಿಗಳ ನಿಯಂತ್ರಕನಾಗಿದ್ದಾನೆ. ಅವನು ಹೇಗೆ ಅವತಾರ ತಾಳುತ್ತಾನೆ? ಪೂರ್ಣ ವ್ಯವಸ್ಥೆಯ ನಿಯಂತ್ರಣ ತತ್ವಗಳೊಡನೆ ರಕ್ಷಣೆಗಾಗಿ ವಿಶ್ವ ಅಭಿವ್ಯಕ್ತಿಯನ್ನು ಹೇಗೆ ಸೃಷ್ಟಿಸುತ್ತಾನೆ? ಈ ವಿಚಾರಗಳನ್ನು ದಯವಿಟ್ಟು ವಿವರಿಸಿ. ವಿಶೇಷವಾಗಿ ಈಗ ಪುರುಷ ಅವತಾರಗಳ ಬಗ್ಗೆ ಇವರು ಕೇಳ್ತಾ ಇರೋದು. ಭಗವಂತನು ಹೇಗೆ ಸೃಷ್ಟಿಕರ್ತನು, ಭಗವಂತನು ಹಾಗೆ ಪುರುಷಾವತಾರದಲ್ಲಿ ಅವನು ಪಾಲನೆ ಕೂಡ ಮಾಡ್ತಾನೆ ಭಗವಂತನು. ಸೊ ಹಾಗೆ ಪುರುಷ ಮಹಾವಿಷ್ಣು, ಗರ್ಭೋದಕ ವಿಷ್ಣು, ಕ್ಷಯೋಕ್ಷ ವಿಷ್ಣು, ಸೊ ಇವರ ವಿಚಾರವಾಗಿ ಇಲ್ಲಿ ಇವರು ಕೇಳ್ತಾ ಇರೋದು. ಆಮೇಲೆ ಬಹಳ ಚೆನ್ನಾಗಿ ಆಚಾರ್ಯರು ಭಾವಾರ್ಥದಲ್ಲಿ ಹೇಳ್ತಾರೆ, ಭೌತಿಕ ಜಗತ್ತಿನಲ್ಲಿ ಯಾವ ಒಂದು ಕೊರತೆ ಇಲ್ಲ. ಭೌತಿಕ ಬ್ರಹ್ಮಾಂಡಗಳು ಸ್ವಯಂಪೂರ್ಣವಾಗಿವೆ. ಭೌತಿಕ ಜಗತ್ತಿನಲ್ಲಿ ಪೋಷಣೆಗೆ ಕೊರತೆ ಇಲ್ಲ. ಭೂಮಿಯ ಮೇಲೆ ಜನಸಂಖ್ಯೆ ಹೆಚ್ಚಾದಂತೆ ತೋರಿದಾಗ ಐಹಿಕ ಭೋಗಾಸಕ್ತರು ತಮ್ಮ ಅಲ್ಪಜ್ಞಾನದಿಂದ ಗೊಂದಲಕ್ಕೊಳಗಾಗುತ್ತಾರೆ. ಭೂಮಿಯ ಮೇಲೆ ಜೀವಿಯು ಯಾವಾಗ ಇರುತ್ತಾನೆಯೋ ತತ್ಕ್ಷಣವೇ ಅವನ ಪೋಷಣೆಗೆ ಭಗವಂತನ ವ್ಯವಸ್ಥೆ ಮಾಡುತ್ತಾನೆ. ಮಾನವ ಸಮಾಜಕ್ಕಿಂತ ಅಧಿಕವಾಗಿರುವ ಇತರ ಜೀವಜಾತಿಗಳು ಪೋಷಣೆಗಾಗಿ ಎಂದೂ ಗೊಂದಲಗೊಂಡಿಲ್ಲ. ಅವು ಎಂದೂ ಉಪವಾಸದಿಂದ ಸಾಯುವುದನ್ನು ಕಂಡಿಲ್ಲ.
ಆಹಾರ ಪರಿಸ್ಥಿತಿ ವಿಚಾರದಲ್ಲಿ ಮಾನವ ಸಮಾಜ ಮಾತ್ರ ಗೊಂದಲಗೊಳ್ಳುತ್ತದೆ. ಆಡಳಿತಾತ್ಮಕ ಅವ್ಯವಸ್ಥೆಯ ನೈಜ ಸಂಗತಿಯನ್ನು ಮುಚ್ಚಲು ಜನಸಂಖ್ಯೆ ಅತಿ ಹೆಚ್ಚಳದ ನೆಪದ ಆಸರೆ ಪಡೆಯುತ್ತಾರೆ. ಜಗತ್ತಿನಲ್ಲಿ ಯಾವುದಾದರೂ ಇದ್ದರೆ ಅದು ಭಗವತ್ ಪ್ರಜ್ಞೆಯ ಅಭಾವ, ಅಲ್ಲದಿದ್ದರೆ ಭಗವಂತನ ದಯೆಯಿಂದ ಯಾವುದರ ಕೊರತೆಯೂ ಇಲ್ಲ. ಅವತಾರ ಭಗವಂತನ ವಿಸ್ತರಣೆಗಳು. ಅವರ ಈ ಕಾರ್ಯವನ್ನು ಅವರು ಕೈಗೊಂಡಿದ್ದಾರೆ. ಅವರು ನೇರವಾಗಿ ಕೃಷ್ಣನು, ಅವನು ಗೋಲೋಕನಾಥ, ಅವನಿದರಲ್ಲಿ ಮಗ್ನನಾಗಿಲ್ಲ. ಅವನು ಗೋಲೋಕದಲ್ಲಿ ಅವನು ಆನಂದದಲ್ಲಿ ಇದ್ದಾನೆ ಅವನು. ಆದರೆ ಅವನ ವಿಸ್ತರಣೆಗಳಿಲ್ಲ. ಗರ್ಭೋದಕ ಮಹಾವಿಷ್ಣು, ಗರ್ಭೋದಕಶಾಯಿ ವಿಷ್ಣು, ಕ್ಷೀರೋದಕಶಾಯಿ ವಿಷ್ಣು, ಭಗವಂತನ ಈ ತರ ಎಷ್ಟು ವಿಸ್ತರಣೆಗಳು. ಗರ್ಭೋದಕಶಾಯಿ ವಿಷ್ಣು ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಇದ್ದಾರೆ. ಕ್ಷೀರೋದಕಶಾಯಿ ವಿಷ್ಣು ಪ್ರತಿಯೊಂದು ಅಣುವಲ್ಲೂ ಇದ್ದಾರೆ. ಭಗವಂತನ ಈ ಸರ್ವವ್ಯಾಪಕ ರೂಪಗಳು. ಸೊ ಅವರಿರುವಾಗ ಕೊರತೆಯ ಪ್ರಶ್ನೆ ಇಲ್ಲಿಂದ ಬಂತು. ಸೊ ಯಾವ ಕೊರತೆ ಇಲ್ಲ. ಸುಶೀಲ ಪ್ರಭುಪಾದರು ಹೇಳ್ತಾ ಇರೋದು ಇಲ್ಲ, ಇದೆಲ್ಲ ಒಂದು ಆಡಳಿತಾತ್ಮಕ ಅವ್ಯವಸ್ಥೆ ಅಂತ ಹೇಳ್ತಾರೆ ಅಷ್ಟೇ. ಸೊ ಅವರ ಪ್ರಶ್ನೆ ಪುರುಷಾವತಾರಗಳ ಬಗ್ಗೆ, ಹೇಗೆ ಅವರು ಸೃಷ್ಟಿ, ಪ್ರಳಯ, ಸೃಷ್ಟಿ, ಪಾಲನೆ, ಲಯ, ಸೃಷ್ಟಿ, ಸ್ಥಿತಿ, ಪ್ರಳಯ, 3 ಸ್ಥಿತಿಗಳು ಹೇಗೆ ಅವ್ರು ಮಾಡ್ತಾರೆ ಅಂತ ಈ ಪ್ರಶ್ನೆ. ಪರೀಕ್ಷಿತ್ ಮಹಾರಾಜ, ವಿದುರರು ಇವರ ಮೈತ್ರೇಯ ಮಹರ್ಷಿಗಳು. ನಂತರ 6ನೇ ಶ್ಲೋಕ. ಯಥಾ ಪುನಸ್ವೇ ಇಖ ಇದಂ ನಿವೇಶ್ಯ ಏತೆ ಗುಹಾಯಾಂ ಸನಿವೃತ್ತ ವೃತ್ತಿಃ ಯೋಗೇಶ್ವರಾಧೀಶ್ವರ ಏಕ ಏತ ಅನುಪ್ರವಿಷ್ಟೋ ಬಹುಧಾಯ ಧಾಸೀತ್. ಇವರೇ ಈಗ ಪುರುಷಾವತಾರಗಳ ಬಗ್ಗೆ, ಆ ಸೃಷ್ಟಿಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ವಿವರಣೆ ವಿದುರರೇ ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಸೊ ಅವರು ಆಗ ಹೇಳ್ತಾ ಭಗವಂತನು ಯೋಗೇಶ್ವರನು, ಸಕಲ ಯೋಗ ಶಕ್ತಿಗಳ ಪ್ರಭು. ಭಗವಂತನು ಯೋಗೇಶ್ವರ ಮತ್ತೆ ಅಧೀಶ್ವರ. ಯೋಗೇಶ್ವರ ಈಶ್ವರ ಏಕ. ಯೋಗೇಶ್ವರಾಧೀಶ್ವರ, ಇದು ಕೂಡ ಇಲ್ಲಿ ಮಿಸ್ ಆಗಿದೆ. ಇಲ್ಲಿ ಸ್ವಲ್ಪ ಕನ್ನಡದಲ್ಲಿ ಎಲ್ಲ ಪದಗಳು ಮಿಸ್ ಆಗಿದೆ. ಆಕ್ಚುಲಿ ಇದು ಯೋಗೇಶ್ವರಾಧೀಶ್ವರ ಏಕಯುತ. ಅಧೀಶ್ವರ, ಓಕೆ. ಅಧೀಶ್ವರ ಅಂದ್ರೆ ಪ್ರತಿಯೊಂದರ ಒಡೆಯ ಅಧೀಶ್ವರ. ಇಲ್ಲಿ ಬರೀ ಈಶ್ವರ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಅದು ಅಧೀಶ್ವರ. ಅಧೀಶ್ವರ ಅಂದ್ರೆ ಪ್ರತಿಯೊಂದರ ಒಡೆಯ. ಈಶ್ವರ ಅಂದ್ರೆ ಕಂಟ್ರೋಲರ್, ಮಾಸ್ಟರ್, ಸುಪ್ರೀಂ. ಆದರೆ ಅಧೀಶ್ವರ ಅಂದ್ರೆ ಪ್ರತಿಯೊಂದು ಏನಿದೆ ಅಸ್ತಿತ್ವ ಎಲ್ಲದಕ್ಕೂ ಕೂಡ ಅವನೇ ಒಡೆಯ, ಅಧೀಶ್ವರ. ಸೊ ಅವನು ಆಕಾಶ ರೂಪದಲ್ಲಿ ಹರಡಿರುವ ತನ್ನ ಹೃದಯದ ಮೇಲೆ ಮಲಗುತ್ತಾನೆ. ಹಾಗೆ ಸಂಪೂರ್ಣ ಸೃಷ್ಟಿಯನ್ನು ಅವನು ಈ ಆಕಾಶದಲ್ಲಿ ಇರಿಸುತ್ತಾನೆ. ತನ್ನನ್ನೇ ಅನೇಕ ಜೀವಿಗಳಾಗಿ ಅವನು ವಿಸ್ತರಿಸಿಕೊಳ್ಳುತ್ತಾನೆ. ಅವು ನಾನಾ ಜೀವಜಾತಿಗಳಾಗಿ ಅಭಿವ್ಯಕ್ತವಾಗುತ್ತವೆ. ಅವನು ತನ್ನ ಪೋಷಣೆಗಾಗಿ ಪ್ರಯತ್ನಿಸಬೇಕಾಗಿಲ್ಲ. ಸಕಲ ಯೌಗಿಕ ಶಕ್ತಿಗಳ ಪ್ರಭುವಾದ ಅವನು ಪ್ರತಿಯೊಂದರ ಯಜಮಾನನಾಗಿದ್ದಾನೆ. ಹೀಗೆ ಜೀವಿಗಳಿಂದ ಅವನು ಭಿನ್ನವಾಗಿದ್ದಾನೆ. ಸುಶೀಲ ಪ್ರಭುಪಾದರ ಒಂದು ಮಾತಿದೆ ಇಲ್ಲಿ. ಶ್ರೀಮದ್ ಭಾಗವತದ ಹಲವು ಭಾಗಗಳಲ್ಲಿ ಸೃಷ್ಟಿ, ಸ್ಥಿತಿ, ಲಯಗಳ ಸಂಬಂಧವಾದ ಪ್ರಶ್ನೆಗಳು ಬಂದಿವೆ. ಅವು ಬೇರೆ ಬೇರೆ ಕಲ್ಪಗಳಲ್ಲಿ ಸಂಬಂಧಿಸಿವೆ. ಹೀಗಾಗಿ ವಿಭಿನ್ನ ಶಿಷ್ಯರು ಕೇಳಿದ ಪ್ರಶ್ನೆಗಳಿಗೆ ಬೇರೆ ಬೇರೆ ಆಚಾರ್ಯರು ನಾನಾ ರೀತಿಯಾಗಿ ವಿವರಿಸಿದ್ದಾರೆ. ಸೊ ಇದು ಬರ್ತಾನೆ ಇರುತ್ತೆ ಈ ಸೃಷ್ಟಿಯ ವಿವರಣೆ. ಬ್ರಹ್ಮದೇವರು ನಾರದರಿಗೆ ವಿವರಿಸ್ತಾರೆ, ಮತ್ತೆ ಇಲ್ಲಿ ವಿದುರರಿಗೆ ಮೈತ್ರೇಯರು ವಿದುರರಿಗೆ ವಿವರಿಸ್ತಾರೆ. ಶುಕಮುನಿಗಳು ಪರೀಕ್ಷಿತ್ ಮಹಾರಾಜ ವಿವರಿಸ್ತಾರೆ. ಮತ್ತೆ ಇದು ವಿಶ್ವರೂಪ ವಿವರಣೆ ಎಲ್ಲ ಬರ್ತಾ ಇರುತ್ತೆ. ಆದ್ರೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಇದು ಒಂದೊಂದು ಕಲ್ಪದಲ್ಲಿ ಸ್ವಲ್ಪ ಬದಲಾವಣೆಗಳಿರ್ಬೋದು. ಹಾಗಾಗಿ ಅವರು ಒಂದು ವಿವರಣೆಯನ್ನು ಅವ್ರು ಹೇಳ್ತಾ ಇರ್ಬೋದು ಅಂತ ಹೇಳ್ತಾರೆ. ಅದೇ ಮೋರರ್ಲೆಸ್ ಪ್ರತಿಯೊಂದರಲ್ಲೂ ಭಗವಂತನ ನಿರ್ದೇಶನದಿಂದ ಆಗೋದು, ಭಗವಂತನೇ ಅದಕ್ಕೆ ಕಾರಣಕರ್ತನಾಗಿ ಅವನ ಆದೇಶದಲ್ಲೇ ಆಗೋದು. ಸೊ ಅದು ಫಂಡಮೆಂಟಲ್ ಪ್ರಿನ್ಸಿಪಲ್. ಅವನ ಇಲ್ಲದೆ
ಈ ಪ್ರಕೃತಿಯೇ ಸಹಜವಾಗಿ ಅದು ಸ್ವತಂತ್ರವಾಗಿ ಮಾಡೋದು ಎಲ್ಲದರ ವಿವರಣೆ ಇಲ್ಲ ಎಂದು. ಆಮೇಲೆ ಇಲ್ಲಿ ವಿದುರ ವಿವರಣೆಯಲ್ಲಿ ಹೇಳ್ತಾ ಇರೋದು ಈ ಆಕಾಶ, ಈ ಭೌತಿಕ ಬ್ರಹ್ಮಾಂಡವನ್ನು ಭಗವಂತನ ವಿಶ್ವರೂಪ ಅಂತ ತೆಗೆದುಕೊಂಡ್ರೆ ಇಲ್ಲಿಂದ ಅದರ ಸೃಷ್ಟಿ ವಿವರಣೆ, ಹೇಗೆ ಸೂಕ್ಷ್ಮದಿಂದ ಸ್ಥೂಲವಾದ ವಸ್ತುಗಳು ಬರ್ತವೆ, ಎಲ್ಲ ಜೀವಿಗಳು ಬರ್ತವೆ, ಎಲ್ಲ ಭಗವಂತನ ವಿಶ್ವರೂಪದಿಂದ ಬರೋದು. ಸೊ ಆ ರೀತಿಯ ಒಂದು ಸಂಕ್ಷಿಪ್ತ ವಿವರಣೆ ಅಂತ ಇಲ್ಲಿ ತಿಳಿಸ್ತಾ ಇದೆ. ಕ್ರೀಡನ್ ವಿಧತ್ತೆ ದ್ವಿಜಗೋಸುರಾಣಾಂ ಕ್ರೀಡನ್ ವಿಧತ್ತೆ ದ್ವಿಜಗೋಸುರಾಣಾಂ ಕ್ಷೇಮಾಯ ಕರ್ಮಾಣ್ಯವತಾರ ಭೇದೈ ಕ್ಷೇಮಾಯ ಕರ್ಮಾಣ್ಯವತಾರ ಭೇದೇ ಮನೋನ ತೃಪ್ಯತಿ ಅಪಿ ಶೃಣ್ವತಾಂ ನಃ ಮನೋನ ತೃಪ್ತಿಯನ್ವತಾನಃ ಸುಶ್ಲೋಕಮೌಲೇಶ್ಚರಿತಾಮೃತಾನಿ ಸುಶ್ಲೋಕಮೌಲೇಶ್ವರಿತಾಮೃತಾನಿ. ಸೊ ಒಂದು ರೀತಿಯಲ್ಲಿ ಇಲ್ಲಿ ಭಗವಂತನ ಲೀಲಾವತಾರಗಳಂತ ಹೇಳ್ಬೋದು. ಪುರುಷಾವತಾರಗಳ ಬಗ್ಗೆ ಪ್ರಶ್ನೆ, ಇಲ್ಲಿ ಒಂಥರ ಲೀಲಾವತಾರ. ಭಗವಂತನು ಎಷ್ಟೆಷ್ಟು ಅವತಾರಗಳು ತಾಳೋದು, ಪುರುಷಾವತಾರ, ಗುಣಾವತಾರ, ಶಕ್ತಿಯಾವೇಶ ಅವತಾರ, ಮನ್ವಂತರ ಅವತಾರ, ಮತ್ತೆ ಯುಗಾವತಾರ, ಇನ್ನೊಂದು ಲೀಲಾವತಾರ. ಸೊ ಈ ಲೀಲಾವತಾರಗಳ ಬಗ್ಗೆ ಒಂದು ರೀತಿ ಹೇಳ್ಬೋದು ಶ್ಲೋಕ. ಸೊ ಭಗವಂತನು ಕ್ರೀಡನ್, ತನ್ನ ಲೀಲೆಗಳನ್ನು ವ್ಯಕ್ತಪಡಿಸುತ್ತ ಕ್ರೀಡೆ. ಭಗವಂತನಿಗೆ ಇದು ಕ್ರೀಡೆ, ಭಗವಂತನಿಗೆ ಇದು ದೊಡ್ಡ ಇದು ಅಲ್ಲ. ಈ ಭಗವಂತ ಈ ಸೃಷ್ಟಿಯನ್ನು ಸೃಷ್ಟಿಸೋದು ಇಲ್ಲ, ಅದರನ್ನು ರಕ್ಷಿಸೋದು, ಅದನ್ನ ಪಾಲನೆ ಮಾಡೋದು, ಲಯ ಮಾಡೋದು, ಅದು ಯಾವ್ದು ಕಷ್ಟ ಆಗಲ್ಲ. ಆದರೂ ಇಲ್ಲಿ ಹೇಳ್ತಾ ಇರೋದು ಕ್ರೀಡನ್ ವಿಧತ್ತೆ ದ್ವಿಜಗೋಸುರಾಣ. ಬ್ರಾಹ್ಮಣರು, ಗೋವುಗಳು ಮತ್ತು ದೇವತೆಗಳ ಹಿತಕ್ಕಾಗಿ ಅವನ ವಿವಿಧ ಅವತಾರಗಳಲ್ಲಿ ಭಗವಂತನ ಮಂಗಲಕರ ವೈಲಕ್ಷಣಗಳ ಬಗೆಗೂ ನಮಗೆ ವಿವರಿಸಿ. ಅವನ ದಿವ್ಯ ಕ್ರಿಯೆಗಳನ್ನು ನಾವು ಸತತವಾಗಿ ಕೇಳುತ್ತಿದ್ದರು ನಮ್ಮ ಮನಸ್ಸು ಎಂದೂ ಸಂಪೂರ್ಣ ತೃಪ್ತಿ ಹೊಂದಿಲ್ಲ. ಸೊ ಇಲ್ಲಿ ಶಿಲ ಪ್ರಭುಪಾದ ಭಾವಾರ್ಥದಲ್ಲಿ ಇದರ ದ್ವಿಜತ್ವದ ಅಗತ್ಯ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ, ಸೊ ಆದರೆ ನಾವು ದ್ವಿಜರಾಗಬೇಕು. ದ್ವಿಜ ಆಗ್ಬೇಕು ಅಂದ್ರೆ ನಾವು ತಾಯಿಯನ್ನು ಸ್ವೀಕರಿಸಬೇಕು, ಮತ್ತೆ ಆಧ್ಯಾತ್ಮಿಕ ಗುರು ಅವರ ತಂದೆಯಂತಾಗಿ ಸ್ವೀಕರಿಸಬೇಕು. ಅದರಿಂದಲೇ ನಮ್ಮ ಜೀವನದ ಪರಿಪೂರ್ಣತೆಗೆ ಸಾಧ್ಯ ಆಗುವುದು. ಸೊ ದ್ವಿಜ, ಸೊ ಭಗವಂತನು ದ್ವಿಜ ಗೋ ಸುರಾಣಾಂ ಕ್ಷೇಮಾಯ, ಅವೆಲ್ಲ ಚಟುವಟಿಕೆಗಳು ಇದಕ್ಕೋಸ್ಕರವೇ. ಬ್ರಾಹ್ಮಣ, ಗೋವುಗಳು, ದೇವತೆಗಳ ಹಿತಕ್ಕಾಗಿ. ಸೊ ನಾವು ದ್ವಿಜರಾಗಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಮಾನವ ಜನ್ಮ ಇರೋದು ದ್ವಿಜ. ಸೊ ಆ ಗುರು ಆಚಾರ್ಯರು ನಮಗೆ ಕೇವಲ ಈ ಜನ್ಮಕ್ಕೆ ಮಾತ್ರ ಅಲ್ಲ, ಅವರು ನಮಗೆ ಎಂದೆಂದಿಗೂ ಅವರು ತಂದೆಯೇ. ಸೊ ಈ ಭೌತಿಕ ದೇಹ ಪಡೆದ ತಂದೆ ತಾಯಿ ಒಂದು ಜನ್ಮಕ್ಕೆ ಸೀಮಿತರಾಗಿರ್ತಾರೆ, ಆದ್ರೆ ಗುರು ಅವರು ಜನ್ಮ ಜನ್ಮಕ್ಕೂ. ಚಕ್ಕುದಾನ್ ದಿಲೋಜೆ ಜನ್ಮೇ ಜನ್ಮೇ ಪ್ರಭು ಸೇ. ಸೊ ಅವರು ನನಗೆ ಜನ್ಮ ಜನ್ಮಕ್ಕೂ ಅವರು ತಂದೆ. ಸೊ ಅವಾಗ ಅವರನ್ನು ಸ್ವೀಕರಿಸಿ ಅವರ ಮಾರ್ಗದರ್ಶನವನ್ನು ಪಡೆದು ಅವರ ಹೆಜ್ಜೆಗಳು ನಾವು ಹೋಗ್ಬೇಕು ಅಂತ ಹಾಗಾದ್ರೆ ಅದರ ವಿವರಣೆ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಮತ್ತೆ ಹಸುಗಳು, ಗೋರಕ್ಷಣೆ ಬಹಳ ಮುಖ್ಯ. ಕೃಷ್ಣ, ಗೋವಿಂದ, ಗೋಪಾಲ. ಸೊ ಇದು ನಮಗೆ ಆಧ್ಯಾತ್ಮಿಕ ಅಭಿವೃದ್ಧಿಗೆ ನಮಗೆ ಈ ಆಹಾರ ಬಹಳ ಅಗತ್ಯ. ಎಷ್ಟೆಷ್ಟೋ ಆಹಾರಗಳಿವೆ, ಆದ್ರೆ ಬೇರೆ ಆಹಾರಗಳಿಂದ ನಮಗೆ ಆಧ್ಯಾತ್ಮಿಕ ಪೋಷಣೆ ಬರುವ ಒಂದು ಮೆದುಳು, ಒಂದು ಬುದ್ಧಿ ಬರೋದಿಲ್ಲ. ಎಷ್ಟೇ ಇದ್ರು ಬೇರೆ ಆಹಾರಗಳಿಂದ ಭೌತಿಕವಾಗಿ ನಮಗೆ ಆರೋಗ್ಯ ಬರ್ಬೋದು, ಇಲ್ಲ ಇನ್ನೊಂದೇ ಏನಾದ್ರು ಪಡಿಬಹುದು. ಆದ್ರೆ ಆಧ್ಯಾತ್ಮಿಕ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇದು ಗೋಮಾತೆಯ ಹಾಲು, ಆ ಪದಾರ್ಥಗಳು ಅಗತ್ಯ. ಅದಕ್ಕೆ ಅವರ ರಕ್ಷಣೆ ಕೂಡ ಅಗತ್ಯ ಅಂತ ಹೇಳ್ತಾರೆ. ಸುರರು ಅಂದ್ರೆ ಯಾರು ಅಲ್ಲ, ದ್ವೌ ಭೂತ ಸರ್ಗೋ ಲೋಕೆ ಅಸ್ಮಿನ್ ಸುರ ಅಸುರ ಏವಚ ವಿಷ್ಣು ಭಕ್ತ ಭವೇ ದೈವ. ಸೊ ಸುರ ಅಂದ್ರೆ ಯಾರು ವಿಷ್ಣು ಭಕ್ತರು ಅವರು ಸುರ. ವಿಶೇಷವಾಗಿ ಇಲ್ಲಿ ದೇವತೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ದೇವತೆಗಳು ಉನ್ನತ ವ್ಯಕ್ತಿಗಳು, ಅವರು ಭಗವಂತನ ನಿತ್ಯ ಭಕ್ತರು. ಅವರ ಭಕ್ತರು ನಮಗಿಂತ ದೊಡ್ಡ ಮೇಲಮಟ್ಟಿಗೆ ಇರುವ ಭಕ್ತರು. ಅವರು ಪರಿಶುದ್ಧ ಭಕ್ತಿಯಲ್ಲಿ
ಕೆಲವು ದೊಡ್ಡ ದೇವತೆಗಳು ಇರ್ತಾರೆ, ಆದರೆ ಸಾಮಾನ್ಯವಾಗಿ ದೇವತೆಗಳಲ್ಲಿ ಅವರೆಲ್ಲ ಭಕ್ತರೇ. ಸಕಾಮ ಭಕ್ತರು ಇರ್ಬೋದು, ಆದ್ರೂ ಕೂಡ ಅವರು ನಮಗಿಂತ ತುಂಬ ಮುಂದೆ ಅವರು ಮೇಲ್ಮಟ್ಟದಲ್ಲಿ ಇದ್ದಾರೆ. ಸೊ ನಾವೆಲ್ಲ ಸುರರು ಆಗ್ಬೇಕು ಅಂತ ಆ ರೀತಿ ಕೂಡ ಆಚಾರ್ಯರ ಒಂದು ಇದಿದೆ. ಮತ್ತೆ ಇಲ್ಲಿ ಹೇಳ್ತಾ ಇರೋದು, ಅವನ ದಿವ್ಯ ಪ್ರಕ್ರಿಯೆಯನ್ನು ನಾನು ಸತತವಾಗಿ ಕೇಳುತ್ತಿದ್ದರೆ ನಮ್ಮ ಮನಸ್ಸು ಎಂದೂ ಸಂಪೂರ್ಣ ತೃಪ್ತಿ ಹೊಂದಿಲ್ಲ. ಕೊನೆಯ ಪ್ಯಾರಾಗ್ರಾಫ್. ದ್ವಿಜರಾದ ಸುಸಂಸ್ಕೃತ ಮಾನವರು, ಹಸುಗಳು ಮತ್ತು ದೇವತೆಗಳು ಇವರೆಲ್ಲರ ರಕ್ಷಣೆಗಾಗಿ ಇರುವ ಭಗವಂತನ ಲೀಲೆಗಳೆಲ್ಲವೂ ದಿವ್ಯವಾದವುಗಳಾಗಿವೆ. ಮಾನವ ಜೀವಿಯು ಒಳ್ಳೆಯ ಕಾವ್ಯ ಮತ್ತು ಕಥೆಗಳನ್ನು ಕೇಳುವ ಪ್ರವೃತ್ತಿಯುಳ್ಳವನಾಗಿದ್ದಾನೆ. ಆದ್ದರಿಂದ ಪ್ರಬುದ್ಧ ಆತ್ಮನ ಆಸಕ್ತಿಗಳನ್ನು ತಣಿಸಲು ಮಾರುಕಟ್ಟೆಯಲ್ಲಿ ಹಲವು ಪುಸ್ತಕಗಳು, ಮಾಸಪತ್ರಿಕೆಗಳು, ದಿನಪತ್ರಿಕೆಗಳು ಇವೆ. ಆದರೆ ಅಂತಹ ಸಾಹಿತ್ಯದ ಸಂತಸವು ಒಮ್ಮೆ ಓದಿದ ನಂತರ ನಿಸ್ಸಾರವಾಗುತ್ತದೆ. ಜನರು ತಿರುಗಿ ಅಂತಹ ಸಾಹಿತ್ಯವನ್ನು ಓದುವ ಆಸಕ್ತಿ ತೋರುವುದಿಲ್ಲ. ನಿಜವಾಗಿಯೂ ವೃತ್ತಪತ್ರಿಕೆಗಳನ್ನು 1 ಗಂಟೆಯೂ ಓದುವುದಿಲ್ಲ. ಅನಂತರ ಅದನ್ನು ಕಸದ ಬುಟ್ಟಿಗೆ ಎಸೆಯಲಾಗುತ್ತದೆ. ಉಳಿದ ಲೌಕಿಕ ಸಾಹಿತ್ಯದ ಸ್ಥಿತಿಯೂ ಹೀಗೆಯೇ. ಆದರೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳಂತಹ ದಿವ್ಯ ಸಾಹಿತ್ಯಗಳ ಸೌಂದರ್ಯವೇನೆಂದರೆ ಅವು ಎಂದೂ ಹಳೆಯದಾಗುವುದಿಲ್ಲ. ಕಳೆದ 5,000 ವರ್ಷಗಳಿಂದ ಪ್ರಪಂಚದ ಸುಸಂಸ್ಕೃತ ಮಾನವನು ಅವನ್ನು ಓದುತ್ತಿದ್ದಾನೆ, ಆದರೂ ಅವು ಹಳೆಯವಾಗಿಲ್ಲ. ಅವು ಜ್ಞಾನಿಗಳಾದ ವಿದ್ವಾಂಸರಿಗೆ ಮತ್ತು ಭಕ್ತರಿಗೆ ನಿತ್ಯ ನೂತನವೇ. ವಿದುರನಂತಹ ಭಕ್ತರಿಗೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳ ಶ್ಲೋಕಗಳ ದಿನನಿತ್ಯದ ಪಾರಾಯಣದಿಂದಲೂ ಕೂಡ ತೃಪ್ತಿಯಾಗುವುದಿಲ್ಲ. ಮೈತ್ರೇಯರನ್ನು ಸಂಧಿಸುವ ಮೊದಲೇ ವಿದುರನು ಅನೇಕ ಬಾರಿ ಭಗವಂತನ ಲೀಲೆಗಳನ್ನು ಕೇಳಿರಬೇಕು. ಆದರೆ ಈಗಲೂ ಅವುಗಳು ಮರು ನಿರೂಪಣೆಯನ್ನು ಅವನು ಬಯಸುತ್ತಾನೆ, ಏಕೆಂದರೆ ಅವುಗಳ ಶ್ರವಣದಿಂದ ಅವನೆಂದೂ ತೃಪ್ತನಾಗಿರಲಿಲ್ಲ. ಭಗವಂತನ ಭವ್ಯ ಲೀಲೆಗಳ ದಿವ್ಯ ಸ್ವರೂಪವೇ ಆ ಬಗೆಯದು. ಯಸ್ ತತ್ವ ಭೇದೈರ್ ಅಧಿಲೋಕನಾಥೋ ಯಸ್ತತ್ವಭೈಧೈರಲೋಕನಾಥೋ ಲೋಕಾನ್ ಸಹ ಲೋಕಪಾಲಾನ್ ಲೋಕಾನ್ ಸಹ ಲೋಕಪಾಲಾನ್ ಆಚಿಕ್ಲಿಪದ್ ಯತ್ರ ಹಿ ಸರ್ವಸತ್ವಾ ನಿಕಾಯ ಭೇದೋ ಅಧಿಕೃತ ಪ್ರತೀತಃ. ಎಲ್ಲ ರಾಜರ ಪರಮರಾಜನು ವಿವಿಧ ಲೋಕಗಳನ್ನು ಮತ್ತು ನಿವಾಸ ಸ್ಥಾನಗಳನ್ನು ಸೃಷ್ಟಿಸಿದ್ದಾನೆ. ಜೀವಿಗಳು ತಮ್ಮ ಪ್ರಕೃತಿ ಗುಣ ಮತ್ತು ಕರ್ಮಕ್ಕೆ ಅನುಗುಣವಾಗಿ ಅಲ್ಲಿ ನೆಲೆಸಿದ್ದಾರೆ. ಅವನು ಬೇರೆ ಬೇರೆ ರಾಜರು ಮತ್ತು ಆಳುವವರನ್ನು ಸೃಷ್ಟಿಸಿದ್ದಾನೆ. ಲೋಕಾನ್ ಅಲೋಕಾನ್ ಸಹ ಲೋಕಪಾಲ. ಸೊ ಭಗವಂತನು ಲೋಕ ಅಲೋಕನಾಥ. ಸೊ ಎಲ್ಲ ಲೋಕಗಳ ನಾಥ, ಅಧಿಲೋಕನಾಥ. ಆಕ್ಚುಲಿ ಇದು ಎಸ್ ತತ್ವ ಭೇದೆ ಅಧಿಲೋಕನಾಥ. ಇಲ್ಲಿ ಲೋಕನಾಥ ಅಧಿ ಬರೋದೆಲ್ಲ ಕಡೆ ಇದು ಸ್ಟಾಪ್ ತೆಗೆದುಬಿಟ್ಟಿದ್ದಾರೆ. ಇದು ಯಾಕೆ ಅಂತ ಗೊತ್ತಿಲ್ಲ. ಅಧಿಲೋಕನಾಥ, ಇದು ಅಲೋಕನಾಥ. ಹೇಗೆ ಓಕೆ. ಸೊ ಇಲ್ಲಿ ಹೇಳ್ತಾ ಇರೋದು ಭಗವಂತನು, ಈಗ ಅವ್ರ ಪ್ರಶ್ನೆ ಕೇಳ್ತಾ ಇರೋದು, ಭಗವಂತನು ಸೃಷ್ಟಿಸಿರುವ ಈ ಲೋಕಗಳು, ಬೇರೆ ಬೇರೆ ಲೋಕಗಳು, ಆ ಲೋಕದ ನಿವಾಸಿಗಳು, ಸೊ ಅದರ ವಿವರಣೆ ಬಗ್ಗೆ ಕೇಳ್ತಾ ಇದ್ದಾರೆ. ಭಗವಂತನ ಪುರುಷಾವತಾರಗಳು, ಭಗವಂತನ ಲೀಲಾ ಅವತಾರಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಭಗವಂತನ ಭಕ್ತಿಯ ಪ್ರಕ್ರಿಯೆ ಬಗ್ಗೆ ಕೇಳಿದ್ರು ಅವರು. ಆ ಪ್ರಕ್ರಿಯೆಗಳ ಮೂಲಕ ಎಲ್ಲರ ಶ್ರೇಯಸ್ಸು ಅಂತ ಕೂಡ ಅಲ್ಲಿಂದ ಪ್ರಾರಂಭ ಆಯ್ತು ಅವರ ಪ್ರಶ್ನೆ. ಸೊ ಈಗ ಪ್ರಶ್ನೆ ಅವ್ರ ಮುಂದುವರಿಕೆ ಈ ಪ್ರಕೃತಿಯ ಬಗ್ಗೆ, ಭಗವಂತನ ಸೃಷ್ಟಿ, ಈ ಭೌತಿಕ ಜಗತ್ತು, ಇಲ್ಲಿ ಬೇರೆ ಬೇರೆ ಲೋಕಗಳು, ಆ ಲೋಕದ ಏನೇನು, ಹೇಗೆ ಅದರ ವಾತಾವರಣಗಳು, ಮತ್ತೆ ಅಲ್ಲಿ ಜೀವಿಗಳು ಹೇಗೆ ಬೇರೆ ಬೇರೆ ಕರ್ಮಾನುಸಾರವಾಗಿ ಅವ್ರು ಬೇರೆ ಬೇರೆ ಲೋಕಗಳಿದ್ದಾರೆ. ಸೊ ಅವರ ಬಗ್ಗೆ ಇವರು ಕೇಳ್ತಾ ಇದ್ದಾರೆ.
ಶಿಲ ಪ್ರಭುಪಾದರು ಇದರ ಸಂಬಂಧವಾಗಿ ಲೋಕಾನ್ ಸಹ ಲೋಕಪಾಲ. ಇಲ್ಲಿ ಬಂದಿದ್ದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಈಗ ಎಲ್ಲ ಲೋಕಗಳಲ್ಲೂ ಜೀವಿಗಳಿದ್ದಾರೆ, ಎಲ್ಲೆಡೆ ಜೀವಿಗಳಿದ್ದಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ ಸರ್ವಗಾ. ಆಧುನಿಕ ವಿಜ್ಞಾನಿ ಎನಿಸಿಕೊಂಡವನು ತಪ್ಪಾಗಿ ಊಹಿಸುವಂತೆ ಯಾವ ಗ್ರಹವೂ ಬರಿದಾಗಿಲ್ಲ. ಜೀವಿಗಳು ಸರ್ವಗತ ಅಥವಾ ಬದುಕಿನ ಎಲ್ಲ ವಲಯಗಳಲ್ಲೂ ಇವೆ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವುದನ್ನು ಕಾಣುತ್ತೇವೆ. ಆದ್ದರಿಂದ ಬೇರೆ ಲೋಕಗಳಲ್ಲೂ ನಮ್ಮಂತಹ ನಿವಾಸಿಗಳು ಕೆಲವೊಮ್ಮೆ ಹೆಚ್ಚು ಬುದ್ಧಿ ಮತ್ತು ಐಶ್ವರ್ಯವುಳ್ಳವರು ಇದ್ದಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಹೆಚ್ಚು ಬುದ್ಧಿಯುಳ್ಳವರ ಜೀವನ ಸ್ಥಿತಿಯು ಭೂಮಿಯ ಮೇಲೆ ಇರುವುದಕ್ಕಿಂತ ಹೆಚ್ಚು ಸುಖಕರವಾಗಿರುತ್ತದೆ. ಸೂರ್ಯ ರಶ್ಮಿ ತಲಪದಂತ ಲೋಕಗಳು ಇವೆ. ತಮ್ಮ ಪೂರ್ವ ಕರ್ಮಕ್ಕೆ ಅನುಗುಣವಾಗಿ ಅಲ್ಲಿಯ ಜೀವಿಗಳು ಬದುಕಬೇಕಾಗುತ್ತದೆ. ಇಂತಹ ಜೀವನ ಸ್ಥಿತಿಗಳ ಯೋಜನೆಯನ್ನು ಪರಮಪ್ರಭುವೇ ಮಾಡಿದ್ದಾನೆ. ಇದನ್ನು ಇನ್ನಷ್ಟು ಜ್ಞಾನೋದಯದ ಸಲುವಾಗಿ ವಿವರಿಸಬೇಕೆಂದು ವಿದುರನು ಮೈತ್ರೇಯರನ್ನು ಪ್ರಾರ್ಥಿಸಿದನು. ಸೊ ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ ಬಹಳ ವಿವರಣೆ ಇದೆ. ಹಾಗೆ ಅದರ ವಿವರಣೆ ಕೂಡ ವಿದುರರು ಕೇಳ್ತಾ ಇದ್ದಾರೆ. ಬೇರೆ ಬೇರೆ ಗ್ರಹ ಲೋಕಗಳು, ಅಲ್ಲಿ ಜೀವಿಗಳು, ಅದೆಲ್ಲ ಕೇಳ್ತಾ ಇದ್ದಾರೆ. ಏನ ಪ್ರಜಾನಾಂ ಉತ ಆತ್ಮಕರ್ಮ ಅಮುತ ಆತ್ಮಕರ್ಮ ರೂಪಾಭಿಧಾನಾಂ ಚ ಭಿದಾಂ ವ್ಯಧತ್ತ ನಾರಾಯಣೋ ವಿಶ್ವಸೃಗಾತ್ಮ ಯೋನೇ ಏತಚ್ಚನೋ ವರ್ಣಯ ವಿಪ್ರವರ್ಯ ಬ್ರಾಹ್ಮಣೋತ್ತಮರೇ, ಬ್ರಹ್ಮಾಂಡದ ಸೃಷ್ಟಿಕರ್ತ ಮತ್ತು ಸ್ವಯಂಪೂರ್ಣ ಪ್ರಭುವಾದ ನಾರಾಯಣನು ಹೇಗೆ ವಿವಿಧ ಜೀವಜಂತುಗಳ ಪ್ರಕೃತಿಗಳು, ಚಟುವಟಿಕೆಗಳು, ಕ್ರಿಯೆಗಳು, ರೂಪಗಳು, ಲಕ್ಷಣಗಳು ಮತ್ತು ಹೆಸರುಗಳನ್ನು ಬೇರೆ ಬೇರೆಯಾಗಿ ಸೃಷ್ಟಿಸಿದನೆಂಬುದನ್ನು ದಯವಿಟ್ಟು ವಿವರಿಸಿರಿ. ಸೊ ಈಗ ಅವರ ಪ್ರಶ್ನೆ, ಜೀವಿಗಳು, ಜೀವಾತ್ಮರು ನಾವು ಬೇರೆ 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 84 ಲಕ್ಷದ ಜೀವ ಸ್ವರೂಪಗಳಲ್ಲಿದ್ದೇವೆ ನಾವು. ಸೊ ಯಾಕೆ ನಾವು ಬೇರೆ ಬೇರೆ ಇದರಲ್ಲಿದ್ದೇವೆ? ಯಾಕೆ ಬೇರೆ ಬೇರೆ ಸ್ಥಿತಿ, ಬೇರೆ ಬೇರೆ ಎಲ್ಲ ನಮ್ಮ ಕರ್ಮಾನುಸಾರ ನಾವೇ ನಮ್ಮ ಆದರೆ ಇದನ್ನು ಭಗವಂತನು ಮಾಡಿದ್ದಾನೆ. ಈ ರೀತಿ ಅವನು ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಕೆ ಮಾಡಲಿಕ್ಕೆ ಅವನು ಬೇರೆ ಬೇರೆ ದೇಹಗಳನ್ನು, ಬೇರೆ ಬೇರೆ ಲೋಕಗಳನ್ನು, ಬೇರೆ ಬೇರೆ ವಾತಾವರಣಗಳನ್ನು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಸೊ ಅವ್ರು ಕೇಳ್ತಾ ಇದ್ದಾರೆ, ಇದನ್ನೆಲ್ಲ ವಿವರಿಸಿ. ಸೊ ಆಲ್ಮೋಸ್ಟ್ ನೆಕ್ಸ್ಟ್ ಕ್ವೆಶ್ಚನ್, ಹಿಂದಿನ ಪ್ರಶ್ನೆಯ ಕಂಟಿನ್ಯೂಯೇಷನ್ ಅಂತಾನೆ ಹೇಳ್ಬೋದು. ಅಲ್ಲೂ ಕೂಡ ಬೇರೆ ಲೋಕಗಳ ಬಗ್ಗೆ, ಲೋಕಗಳು, ಅಲ್ಲಿರುವ ಜೀವಿಗಳು, ಅದರ ಬಗ್ಗೆ. ಸೊ ಇದು ಕೂಡ ಅದೇ ರೀತಿಯಲ್ಲಿ ಅವ್ರು ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಪ್ರಭುಪಾದರ ಭಾವಾರ್ಥದಲ್ಲಿ ನಮ್ಮ ಕರ್ಮಾನುಸಾರ ನಾವು ನಮ್ಮ ಜನ್ಮ, ಐಶ್ವರ್ಯ, ಶ್ರುತ, ಶ್ರೀ ಇದೆಲ್ಲವೂ ಜನ್ಮಾನುಸಾರವಾಗಿ ಒಬ್ಬರು ಮೇಲ್ವರ್ಗದಲ್ಲಿರ್ತಾರೆ, ಒಬ್ಬರು ಕೆಳವರ್ಗದಲ್ಲಿರ್ತಾರೆ. ಉತ್ತಮವಾದ ಉಚ್ಚವರ್ಗದ ಕುಟುಂಬದಲ್ಲಿ ಜನಿಸಿ ಶ್ರೀಮಂತನಾಗಲು, ವಿದ್ವಾಂಸನಾಗಲು, ಸುಂದರವಾದ ದೇಹ ಲಕ್ಷಣಗಳನ್ನು ಹೊಂದಲು ಪುಣ್ಯಕರ್ಮಗಳಿಂದ ಸಾಧ್ಯವಾಗುತ್ತದೆ. ಬಡವರಾದ ತಂದೆ ತಾಯಿಗಳನ್ನು ಪಡೆಯಲು, ಯಾವಾಗಲೂ ಕೊರತೆಯುಳ್ಳವನಾಗಲು, ಮೂರ್ಖ ಅಥವಾ ನಿರಕ್ಷರಿಯಾಗಲು, ಕುರೂಪಿಯಾಗಲು ಪಾಪಕರ್ಮಗಳು ಕಾರಣವಾಗುತ್ತವೆ. ದೇವೋತ್ತಮ ಪರಮಪುರುಷ ನಾರಾಯಣ ಸೃಷ್ಟಿಸಿದ ಜೀವಜಂತುಗಳ ನಡುವೆ ಇರುವ ಈ ಅಂತರಗಳನ್ನು ವಿವರಿಸುವಂತೆ ವಿದುರನು ಮೈತ್ರೇಯರನ್ನು ಪ್ರಾರ್ಥಿಸಿದನು. ಸೊ ಕರ್ಮಾನುಸಾರ ನಾವು ಈ ಭೌತಿಕ ಜಗತ್ತಿನಲ್ಲೂ ಕೂಡ ಒಂದು ಮೇಲೆ ಕೆಳಗೆ ಸ್ಥಿತಿಗಳಿದೆ. ಸೊ ಅದರ ಬಗ್ಗೆ ಅವ್ರು ಕೇಳ್ತಾರೆ, ಜೀವಿಗಳ ಈ ಭೇದ ಭಾವ ಯಾಕೆ ಇದು ಬೇರೆ ಬೇರೆ ಇದಿದೆ, ಇದು ಕೇಳ್ತಾರೆ. ಸೊ ಕರ್ಮ ಭಗವದ್ಗೀತೆಯಲ್ಲೂ ಕೂಡ 5 ವಿಷಯಗಳು ಅಂತ ಹೇಳೋದು: ಭಗವಾನ್, ಪ್ರಕೃತಿ, ಜೀವಿ, ಕಾಲ, ಕರ್ಮ. ಹಾಗೆ ಒಂದು ರೀತಿ ನೋಡಿದ್ರೆ ವಿದುರರು ಎಲ್ಲ ಟಾಪಿಕ್ಸ್ ಏನೇನಿದೆ ಇದೆಲ್ಲ ತಿಳಿಸಿ ನನಗೆ ಅಂತ ಅವರು ಕೃಷ್ಣ ಅವ್ರಿಗೆ ಕೃಷ್ಣ ಕಥೆ ಕೇಳಬೇಕು ಅವ್ರಿಗೆ. ಆದರೆ ಅವರು ನಮ್ಮ ಸ್ಥಿತಿಯನ್ನು ನಮಗೋಸ್ಕರ ಅವರು ನಮ್ಮ ಮೇಲಿರೋ ಅವ್ರಿಗಿರೋ ಅನುಕಂಪದ ಮೇರೆಗೆ ಅವ್ರು ಇದನ್ನು ಕೂಡ ಎಲ್ಲ ವಿವರಿಸಿ ಅಂತ ಕೇಳ್ತಾರೆ. ಪರಾವರೇಶಾಂ ಭಗವನ್ ವ್ರತಾನಿ ಪರಾವರೇಶಾಂ ಭಗವನ್ ವ್ರತಾನಿ
ಶ್ರುತಾನಿ ಮೇ ವ್ಯಾಸಮುಖಾದಭೀಕ್ಷಣಂ श्रुतानि मे व्यासमुखादभीक्षणम् ತೃಪ್ನಮ ಕ್ಷುಲ್ಲ ಸುಖಾವಹಾನಾಂ क्षुल्लसुखावहाना ತೇಷಾಮೃತೆ ಕೃಷ್ಣ ಕಥಾಮೃತೌಘಾತ್ तेषामृते कृष्णकथामृतौघात् ನನ್ನ ಪ್ರಭುವೇ, ನಾನು ವೇದವ್ಯಾಸರ ಮುಖದಿಂದ ಮಾನವ ಸಮುದಾಯದ ಈ ಉಚ್ಚ ಮತ್ತು ನೀಚ ಸ್ಥಾನಮಾನಗಳ ಬಗ್ಗೆ ಪದೇ ಪದೇ ಕೇಳಿದ್ದೇನೆ. ಈ ಎಲ್ಲ ಕ್ಷುಲ್ಲಕ ವಿಷಯಗಳು ಮತ್ತು ಸುಖಗಳ ಬಗ್ಗೆ ನಾನು ಪೂರ್ಣ ತೃಪ್ತಿ ಹೊಂದಿದ್ದೇನೆ. ಅವು ಕೃಷ್ಣ ವಸ್ತು ವಿಚಾರಗಳ ಅಮೃತದಿಂದ ನನಗೆ ತೃಪ್ತಿಯನ್ನು ನೀಡಿಲ್ಲ. ಯಾರಾದ್ರೂ ಓದಿ, ಇದು ಭಾವಾರ್ಥ ಓದಿ. ಹರೇ ಕೃಷ್ಣ ಪ್ರಭುಜಿ ಓದ್ಬೋದಾ? ಹರೇ ಕೃಷ್ಣ. ಹಾ, ಓದಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಜನರು ಸಾಮಾಜಿಕ ಮತ್ತು ಚಾರಿತ್ರಿಕ ನಿರೂಪಣೆಗಳನ್ನು ಕೇಳುವುದರಲ್ಲಿ ಹೆಚ್ಚು ಆಸಕ್ತರಾಗಿರುತ್ತಾರೆ. ಆದ್ದರಿಂದ ಶ್ರೀ ವೇದವ್ಯಾಸರು ಪುರಾಣಗಳು ಮತ್ತು ಮಹಾಭಾರತದಂತಹ ಅನೇಕ ಗ್ರಂಥಗಳನ್ನು ಸಂಕಲಿಸಿದ್ದಾರೆ. ಜನಸಮೂಹಕ್ಕೆ ಇವು ವಾಚನ ವಿಷಯದ ಗ್ರಂಥಗಳಾಗಿವೆ. ಅವು ಭೌತಿಕ ಅಸ್ತಿತ್ವದ ಬದ್ಧ ಬದುಕಿನಲ್ಲಿ ಮರೆತ ಭಗವತ್ ಪ್ರಜ್ಞೆಯನ್ನು ಪುನರುಜ್ಜೀವಿಸುವ ದೃಷ್ಟಿಯಿಂದ ರಚಿತವಾಗಿವೆ. ಐತಿಹಾಸಿಕ ಸಂದರ್ಭಗಳ ವಸ್ತುಗಳನ್ನು ಸಾಕಷ್ಟು ನಿರೂಪಿಸುವುದು ಅಂತಹ ಸಾಹಿತ್ಯಗಳ ನಿಜವಾದ ಉದ್ದೇಶವಲ್ಲ. ಜನರಲ್ಲಿರುವ ಭಗವತ್ ಪ್ರಜ್ಞೆಯ ಭಾವವನ್ನು ಜಾಗೃತಗೊಳಿಸುವುದು ಅದರ ಉದ್ದೇಶವಾಗಿದೆ. ಉದಾಹರಣೆಗೆ, ಮಹಾಭಾರತವು ಕುರುಕ್ಷೇತ್ರ ಯುದ್ಧದ ಚರಿತ್ರೆಯಾಗಿದೆ. ಮಾನವ ಸಮುದಾಯದ ಸಾಮಾಜಿಕ, ರಾಜಕೀಯ, ಆರ್ಥಿಕ ಸಮಸ್ಯೆಗಳ ವಸ್ತುವೇ ಅದರಲ್ಲಿ ತುಂಬಿರುವ ಕಾರಣ ಸಾಮಾನ್ಯ ಜನರು ಅದನ್ನು ಓದುತ್ತಾರೆ. ಆದರೆ ವಾಸ್ತವವಾಗಿ ಮಹಾಭಾರತದ ಬಹುಮುಖ್ಯ ಭಾಗವೇ ಭಗವದ್ಗೀತೆ. ಕುರುಕ್ಷೇತ್ರ ಯುದ್ಧದ ಚಾರಿತ್ರಿಕ ನಿರೂಪಣೆಯೊಂದಿಗೆ ಅಪ್ರಯತ್ನವಾಗಿ ಅದನ್ನು ಓದುಗರು ಅಭ್ಯಾಸ ಮಾಡುತ್ತಾರೆ. ವಿದುರನು ಮೈತ್ರೇಯರಿಗೆ ತಾನು ಲೌಕಿಕ, ಸಾಮಾಜಿಕ ಮತ್ತು ರಾಜಕೀಯ ವಸ್ತುಗಳ ಜ್ಞಾನದಿಂದ ಪೂರ್ಣ ತೃಪ್ತನಾಗಿರುವುದಾಗಿಯೂ ಅವುಗಳಲ್ಲಿ ಏನೂ ಆಸಕ್ತಿ ಉಳಿದಿಲ್ಲವೆಂದೂ ವಿವರಿಸಿದನು. ಶ್ರೀಕೃಷ್ಣನ ವಿಚಾರವಾಗಿ ದಿವ್ಯ ವಿಷಯಗಳನ್ನು ಕೇಳಲು ಅವನು ಕಾತರನಾಗಿದ್ದನು. ಏಕೆಂದರೆ ಪುರಾಣಗಳು, ಮಹಾಭಾರತ ಮುಂತಾದವುಗಳಲ್ಲಿ ಶ್ರೀಕೃಷ್ಣನಿಗೆ ನೇರವಾಗಿ ಸಂಬಂಧಿಸಿದ ಅಪೂರ್ಣ ವಿಚಾರಗಳಿದ್ದವು. ಅವನು ಅತೃಪ್ತನಾಗಿದ್ದನು ಮತ್ತು ಶ್ರೀಕೃಷ್ಣನ ವಿಚಾರ ಹೆಚ್ಚು ತಿಳಿಯಲು ಬಯಸಿದ್ದನು. ಕೃಷ್ಣ ಕಥಾ ಅಥವಾ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ವಿಚಾರಗಳು ದಿವ್ಯವಾದವು ಮತ್ತು ಅಂತಹ ವಿಚಾರಗಳ ಕೇಳುವಿಕೆಯಲ್ಲಿ ತೃಪ್ತಿಯೇ ಇರುವುದಿಲ್ಲ. ಭಗವದ್ಗೀತೆಯು ಕೃಷ್ಣ ಕಥೆ ಅಥವಾ ಪ್ರಭು ಶ್ರೀಕೃಷ್ಣನ ಭಾಷಣ. ಆದ್ದರಿಂದ ಅದು ಮುಖ್ಯವಾಗಿದೆ. ಕುರುಕ್ಷೇತ್ರದ ಯುದ್ಧದ ಕಥೆಯು ಜನಸಮುದಾಯಕ್ಕೆ ಆಸಕ್ತಿಕರವಾಗಬಹುದು. ಆದರೆ ವಿದುರನಂತಹ ಭಕ್ತಿ ಸೇವೆಯಲ್ಲಿ ಅತ್ಯುನ್ನತಿ ಹೊಂದಿದವನಿಗೆ ಕೃಷ್ಣ ಕಥೆ ಮತ್ತು ಕೃಷ್ಣ ಕಥೆಗೆ ಹೊಂದಿಕೊಂಡಿರುವಂತಹುದು ಮಾತ್ರ ಆಸಕ್ತಿಕರವಾಗಿರುತ್ತದೆ. ವಿದುರನು ಮೈತ್ರೇಯರಿಂದ ಪ್ರತಿಯೊಂದನ್ನೂ ಕೇಳ ಬಯಸಿದನು. ಆದ್ದರಿಂದಲೇ ಅವನು ಅವರನ್ನು ಕೇಳಿದನು. ಎಲ್ಲ ವಿಚಾರಗಳು ಶ್ರೀಕೃಷ್ಣ ಸಂಬಂಧಿಯಾಗಿರಬೇಕೆಂದು ಅವನು ಅಪೇಕ್ಷಿಸಿದನು. ಬೆಂಕಿಯು ಸೌದೆಯನ್ನು ಸುಡುವುದರಿಂದ ಮಾತ್ರ ತೃಪ್ತವಾಗುವುದಿಲ್ಲ. ಹಾಗೆಯೇ ಶುದ್ಧ ಭಗವದ್ ಭಕ್ತನಿಗೆ ಶ್ರೀಕೃಷ್ಣನನ್ನು ಕುರಿತ ಶ್ರವಣವು ಎಂದಿಗೂ ಸಾಕು ಎನಿಸುವುದಿಲ್ಲ. ಚಾರಿತ್ರಿಕ ಘಟನೆಗಳು ಮತ್ತು ಇತರ ಸಾಮಾಜಿಕ, ರಾಜಕೀಯ ಘಟನೆಗಳಿಗೆ ಸಂಬಂಧಿಸಿದ ನಿರೂಪಣೆಗಳು ಎಲ್ಲವೂ ಶ್ರೀಕೃಷ್ಣ ಸಂಬಂಧಿಯಾಗಬೇಕು. ಆಗಲೇ ಅವು ದಿವ್ಯವಾಗುತ್ತವೆ. ಇದು ಲೌಕಿಕ ವಿಚಾರಗಳನ್ನು ಆಧ್ಯಾತ್ಮಿಕವಾಗಿ ಗುರುತಿಸಲು ಪರಿವರ್ತಿಸುವ ಮಾರ್ಗ. ಸಕಲ ಲೌಕಿಕ ಕ್ರಿಯೆಗಳನ್ನೂ ಶ್ರೀಕೃಷ್ಣನ ಕಥೆಯೊಡನೆ ಜೋಡಿಸಿದರೆ ಇಡೀ ಜಗತ್ತನ್ನೇ ವೈಕುಂಠವನ್ನಾಗಿ ಮಾರ್ಪಡಿಸಬಹುದು. ಜಗತ್ತಿನಲ್ಲಿ ಈಗ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಎಂಬ ಎರಡು ಮುಖ್ಯ ಕೃಷ್ಣ ಕಥೆಗಳಿವೆ. ಭಗವದ್ಗೀತೆಯೂ ಕೃಷ್ಣ ಕಥೆಯೇ. ಏಕೆಂದರೆ
ಅದನ್ನು ಶ್ರೀಕೃಷ್ಣನೇ ಹೇಳಿದ್ದಾನೆ. ಶ್ರೀಮದ್ ಭಾಗವತವೂ ಶ್ರೀಕೃಷ್ಣ ಕಥೆಯಾಗಿದೆ, ಏಕೆಂದರೆ ಅದು ಶ್ರೀಕೃಷ್ಣನ ಬಗ್ಗೆ ನಿರೂಪಿಸುತ್ತದೆ. ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣನ ಕಥೆಯನ್ನು ತಾರತಮ್ಯವಿಲ್ಲದೆ ಪ್ರಪಂಚದಲ್ಲೆಲ್ಲ ಪ್ರಚಾರ ಮಾಡಬೇಕೆಂದು ತಮ್ಮ ಎಲ್ಲ ಶಿಷ್ಯರಿಗೆ ಉಪದೇಶಿಸಿದರು. ಏಕೆಂದರೆ ಶ್ರೀಕೃಷ್ಣನ ಕಥೆಯ ದಿವ್ಯ ಮೌಲ್ಯವು ಎಲ್ಲರನ್ನೂ ಭೌತಿಕ ಕಲ್ಮಶಗಳಿಂದ ಪರಿಶುದ್ಧಿಗೊಳಿಸಬಲ್ಲುದು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈಗ ಮೇಲೆ ಮೇಲೆ ಅವರ ಪ್ರಶ್ನೆ, ಈಗ ಅವರು ಡೈರೆಕ್ಟ್ ನೇರವಾಗಿ ಕೃಷ್ಣನ ಕತೆ ಇದನ್ನು ಕೇಳೋದಕ್ಕೆ ನನಗೆ ಅವರು ವ್ಯಕ್ತಪಡಿಸಿದ್ದಾರೆ. ಹೆಚ್ಚು ಅಂದ್ರೆ ಅವರು ಇಲ್ಲಿ ಹೇಳ್ತಾ ಇರೋ ಹಾಗೆ ಬಹಳ ಸಲ ಆಗ್ಲೇ ಕೇಳಿದ್ದೇನೆ ನಾನು ವೇದವ್ಯಾಸರಿಂದ ಅಂತ ಕೇಳ್ತಾರೆ. ಅವ್ರು ಕೇಳಿದ್ದಾರೆ ಅಂದ್ರೆ ಅವ್ರು ಕೇಳಿದ್ದು ಮಹಾಭಾರತ ಆ ತರ ವಿಚಾರಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮಹಾಭಾರತ ಅಲ್ಲೆಲ್ಲ ವಿಚಾರಗಳು ಬಹಳ ಲೌಕಿಕ ವಿಷಯಗಳು ಇರೋ ರೀತಿಯಲ್ಲಿದೆ. ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳೋದು ಅವರು ಭಾಗವತ ಕೃಷ್ಣನ ಇನ್ನ ಆತ್ಮೀಯವಾದ ಕೃಷ್ಣನ ಚಟುವಟಿಕೆಗಳು, ಭಗವಂತನ ನೇರವಾಗಿ ಕೃಷ್ಣನ ಮೇಲೆ ಕೇಂದ್ರೀಕೃತವಾದ ವಿಷಯಗಳು, ಸೊ ಅದನ್ನು ಕೇಳಬೇಕು ಅಂತ ಅವರು ಇಚ್ಛಿಸ್ತಾ ಇದ್ದಾರೆ. ಲೌಕಿಕ ವಿಷಯ ಮಹಾಭಾರತ ಎಲ್ಲ ಒಂದು ರೀತಿಯಲ್ಲಿ ಕ್ರಮೇಣವಾಗಿ ನಮ್ಮನ್ನು ಕರ್ಕೊಂಡ್ಬರೋ ರೀತಿಯಲ್ಲಿ, ಆದ್ರೆ ಭಾಗವತ ಇಲ್ಲಿ ಹೇಳ್ತಾ ಇರೋದು ಅದು ಕೂಡ ಮಹಾಭಾರತದ ಮುಖ್ಯ ವಿಷಯ ಅಂದ್ರೆ ಭಗವದ್ಗೀತೆ. ಸೊ ಅದು ಬಹಳ ಚೆನ್ನಾಗಿ ಒಂದು ಪಾಯಿಂಟ್ ಪ್ರಭುಪಾದರು ಹೇಳಿದ್ದು, ಅದೆಲ್ಲ ಬೇರೆ ರಾಜಕೀಯದೆಲ್ಲ ಇದೆ ಅಲ್ಲಿ. ಸೊ ಅದೆಲ್ಲ ಅದ್ರ ವಿವರಣೆ ಕೊಟ್ಟದ್ದು ಮಹಾಭಾರತ ಅದ್ರ ಬಗ್ಗೆ ತಿಳ್ಸಕ್ಕಲ್ಲ, ರಾಜಕೀಯದ ಬಗ್ಗೆ ಸಮಾಜ ಬಗ್ಗೆ ತಿಳಿಸೋದಕ್ಕೆ, ಆರ್ಥಿಕ ಇದ್ರ ಬಗ್ಗೆ ತಿಳಿಸೋದಕ್ಕೆ ಅಲ್ಲ, ಅಲ್ಲಿ ಇರೋದು ಕೊನೆಗೆ ಕೃಷ್ಣನ ಬಗ್ಗೆ ತಿಳಿಸಬೇಕು. ಹಾಗೆ ಭಗವದ್ಗೀತೆಗೆ ಅವ್ರು ಕರ್ಕೊಂಡು ಬರ್ತಾರೆ ಮಹಾಭಾರತ, ಅದು ಮುಖ್ಯ ಉದ್ದೇಶ. ಸೊ ಹಾಗೆ ಇವರು ಈಗ ವ್ಯಕ್ತಪಡಿಸ್ತಾ ಇರೋದು ನನಗೆ ಆ ರೀತಿಯ ಒಂದು ಗ್ರಂಥ, ಆ ರೀತಿಯ ಒಂದು ವಿಷಯ, ಆ ರೀತಿಯ ಒಂದು ಸಂದೇಶ, ಅದನ್ನು ಹೇಳಿ ನೀವು ಈ ರೀತಿ ಬೇಕಾದೆಲ್ಲ ಕೇಳಿದೀನಿ ನಾನು ಮಹಾಭಾರತದ ಮೂಲಕ, ಈ ರೀತಿಯ ಮೂಲಕ ಬೇರೆ ಎಷ್ಟೋ ಕೇಳಿದೀನಿ. ಆದ್ರೆ ನನಗೆ ಇನ್ನ ಹೆಚ್ಚು ನೇರವಾಗಿ ಕೃಷ್ಣ ಬಗ್ಗೆ ಕೇಳಬೇಕು ಅಂತ ಈ 2 ಶ್ಲೋಕಗಳು 10 ಅನ್ನೊಂದು ಅವ್ರ ರೀತಿ ಹೇಳ್ತಾರೆ. ಕಸ್ತೃಪ್ನುಯಾತ್ ತೀರ್ಥ ಪದೋ ಅಭಿಧಾನಾತ್, ಕಸ್ತೃಪ್ನುಯಾತ್ ತೀರ್ಥಪದೋಭಿಧಾನಾತ್, ತೀರ್ಥಪದೋ ಅಭಿಧಾನಾತ್, ತತ್ರೇಷು ವಃ ಸೂರಿಭಿರ್ಯುಧ್ಯಮಾನಾತ್, ಯಃ ಕರ್ಣನಾಡೀಂ ಪುರುಷಸ್ಯ ಯಾತೋ, ಅವಪ್ರದಾಂ ಗೇಹ ರತಿಂ ಚಿನತ್ತಿ, ಗೇಹ ರತಿಂ ಚಿನತ್ತಿ. ಇಲ್ಲಿ ನೋಡಿ ಚಿ ಮಿಸ್ ಆಗಿದೆ, ನತ್ತಿ ಅಂತ ಇದೆ ಇಲ್ಲಿ ಒಂದು ಪದ. ಚಿನತ್ತಿ ಚಿನತ್ತಿ ಚಿನ್ನತಿ 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 ಚಿ ಏನಿದು ಚಿನ್ನತಿ ಚಿನ್ನತಿ ಎರಡನೇ ಚ ಚಿನತ್ತಿ 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 ಗೇಹರತಿಂ ಚಿನತ್ತಿ ಅಂದ್ರೆ ಕುಟುಂಬ ನಮಗೆ ವ್ಯಾಮೋಹ ಏನಿದೆ ಅದರಿಂದ ಕಡಿದು ಆಗುತ್ತೆ. ಚಿನತ್ತಿ ಆಹೋ ಚಿನೋತಿ. ಶ್ರೀಕೃಷ್ಣನ ಪಾದಕಮಲಗಳೇ ಸಕಲ ಯಾತ್ರಾ ಸ್ಥಳಗಳ ಸಮಷ್ಟಿಯಾಗಿವೆ. ಅವನು ಮಹರ್ಷಿಗಳಿಂದ ಮತ್ತು ಭಕ್ತರಿಂದ ಪೂಜೆಗೊಳ್ಳುತ್ತಿದ್ದಾನೆ. ಅಂತಹ ಶ್ರೀಕೃಷ್ಣನನ್ನು ಕುರಿತು ಸಾಕಷ್ಟು ವಿಚಾರವನ್ನು ಕೇಳದೆ ಮಾನವ ಸಮಾಜದಲ್ಲಿ ಯಾರು ತಾನೇ ತೃಪ್ತಿ ಹೊಂದುವರು? ಅಂತಹ ವಿಚಾರಗಳು ಕರ್ಣರಂಧ್ರಗಳನ್ನು ಪ್ರವೇಶದ ಮಾತ್ರದಿಂದಲೇ ಸಂಸಾರ ಬಂಧನವನ್ನು ಕಡಿದು ಹಾಕಬಲ್ಲವು. ಕೃಷ್ಣ ಕಥೆಯು ಎಷ್ಟು ಶಕ್ತಿಶಾಲಿಯಾದುದೆಂದರೆ ಒಬ್ಬ ವ್ಯಕ್ತಿಯು ಕಿವಿಯೊಳಗೆ ಪ್ರವೇಶಿಸಿದ ಮಾತ್ರದಿಂದಲೇ ಅದು ಅವನನ್ನು ತತ್ಕ್ಷಣವೇ ಸಂಸಾರ ಬಂಧನದಿಂದ ವಿಮೋಚನೆಗೊಳಿಸಬಲ್ಲುದು. ಸಂಸಾರ ಮೋಹವೆಂಬುದು ಬಹಿರಂಗ ಶಕ್ತಿಯ ಒಂದು ಭ್ರಮೆಗೊಳಿಸುವ ಅಭಿವ್ಯಕ್ತಿಯಾಗಿವೆ. ಅದೇ ಎಲ್ಲ ಲೌಕಿಕ ಚಟುವಟಿಕೆಗಳ
ಚಾಲಕ ಶಕ್ತಿಯಾಗಿದೆ. ಸೊ ಶ್ರೀಲ ಪ್ರಭುಪಾದರು ಈ ಭಾವಾರ್ಥದಲ್ಲಿ ಹೇಗೆ ರಾಜಸ ತಾಮಸ ಗುಣ ನಮ್ಮ ಮೇಲೆ ಕೆಲಸ ಮಾಡುತ್ತೆ, ಸೊ ಹಾಗೆ ನಾವು ಅದರ ಪ್ರಭಾವದಲ್ಲಿರೋದ್ರಿಂದಲೇ ನಮಗೆ ಈ ದೇಹದ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಇದೆ. ನಮಗೆ ದೇಹದ ಅಟ್ಯಾಚ್ಮೆಂಟ್ಸ್ ಇದೆ, ಭೌತಿಕ ಚಟುವಟಿಕೆಗಳ ಮೇಲೆ ಅಟ್ಯಾಚ್ಮೆಂಟ್ಸ್ ಇದೆ ನಮಗೆ. ಸೊ ಮತ್ತೆ ಸತ್ವಗುಣದಲ್ಲಿ ಬಂದಾಗ ನಮಗೆ ಈ ಭೌತಿಕ ಅಟ್ಯಾಚ್ಮೆಂಟ್ಸ್ ಕಡಿಮೆ ಆಗುತ್ತೆ. ಆದರೂ ಕೂಡ ಆಧ್ಯಾತ್ಮಿಕವಾಗಿ ನಮಗೆ ಆತ್ಮ ನಾವು ದೇಹಕ್ಕೆ ಭಿನ್ನ ಅಂತ ತಿಳಿಯುತ್ತೆ, ಆದ್ರೆ ಭಗವಂತನ ಬಗ್ಗೆ ಅಷ್ಟು ಸ್ಪಷ್ಟತೆ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಕೂಡ ನಮ್ಗೆ ಬಿಡುಗಡೆ ಇಲ್ಲ. ಸತ್ವಗುಣದಲ್ಲೂ ಕೂಡ ಪ್ರಭಾವದಲ್ಲಿ ಭೌತಿಕ ಆಕರ್ಷಣೆಯಿಂದ ಕಡಿಮೆ ಆಗ್ಬಹುದು, ಭೌತಿಕ ದೇಹ ಭೌತಿಕ ಇದರಿಂದ, ಆದರೆ ಸ್ವಲ್ಪ ಕಡಿಮೆ ಆಗ್ಬಹುದು. ಆದರೆ ಸಂಪೂರ್ಣ ಮುಕ್ತಿ ಆಗ್ಬೇಕು ಅಂದ್ರೆ ಇಲ್ಲಿ ಹೇಳಿದಾಗೆ ಕೃಷ್ಣನ ವಿಷಯವನ್ನು, ಕೃಷ್ಣ ಕಥೆಯನ್ನು ನಮಗೆ ಕೇಳಿದಾಗ ಆಲಿಸಿದಾಗ ಮಾತ್ರ ಅದು ಸಂಪೂರ್ಣವಾಗಿ ಆಗುತ್ತೆ ಅಂತ ಹೇಳ್ತಾರೆ. ತಮೋಗುಣದಿಂದ ಜನರು ಹೆಚ್ಚು ಪ್ರಭಾವಿತರಾಗುತ್ತಾರೆ. ಕೆಲವರು ರಾಜಸ ಗುಣದಿಂದ ಪ್ರಭಾವಿತರಾಗುತ್ತಾರೆ. ಈ ಎರಡು ಗುಣಗಳ ಪ್ರಭಾವದಲ್ಲಿ ಜೀವಿಯು ಜೀವನದ ಭೌತಿಕ ಕಲ್ಪನೆಯಿಂದ ಕ್ರಿಯಾಶೀಲನಾಗುತ್ತಾನೆ. ಲೌಕಿಕ ಗುಣಗಳು ಜೀವಿಗೆ ತನ್ನ ನೈಜ ಸ್ಥಿತಿಯನ್ನು ಅರಿತುಕೊಳ್ಳಲು ಅವಕಾಶ ನೀಡುವುದಿಲ್ಲ. ತಮೋಗುಣ ಮತ್ತು ರಜೋಗುಣಗಳೆರಡೂ ಅವನನ್ನು ಭ್ರಮಾತ್ಮಕ ದೈಹಿಕ ಕಲ್ಪನೆಗೆ ಬಲವಾಗಿ ಬಂಧಿಸುತ್ತವೆ. ಲೌಕಿಕ ರಜೋಗುಣದ ಆಕರ್ಷಣೆಯಲ್ಲಿ ಪರೋಪಕಾರಿ ಚಟುವಟಿಕೆಗಳಲ್ಲಿ ತೊಡಗಿರುವವರು ಹೀಗೆ ಭ್ರಾಂತಿಗೊಳಗಾಗಿ ಅತ್ಯಂತ ಮೂರ್ಖರಾಗಿದ್ದಾರೆ. ನಂತರ ಭಗವದ್ಗೀತೆಯಿಂದ ಕೇಳಿದ ಮೇಲೆ ನಮಗೆ ಆತ್ಮಜ್ಞಾನ ಸ್ವಲ್ಪ ಸಿಗುತ್ತೆ. ಓದಿ, ಯಾರಾದ್ರೂ ಓದಿ, ಚೆನ್ನಾಗಿದೆ ಭಾವಾರ್ಥ. ಹರೇ ಕೃಷ್ಣ ಪ್ರಭುಜಿ. ಓದಿ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣ ಕಥೆಯು ಎಷ್ಟು ಶಕ್ತಿಶಾಲಿಯಾದುದರೆಂದರೆ ಒಬ್ಬ ವ್ಯಕ್ತಿಯ ಕಿವಿಯೊಳಗೆ ಪ್ರವೇಶಿಸಿದ ಮಾತ್ರದಿಂದಲೇ ಅದು ಅವನನ್ನು ತಕ್ಷಣವೇ ಸಂಸಾರ ಬಂಧನದಿಂದ ವಿಮೋಚನೆಗೊಳಿಸಬಲ್ಲದು. ಸಂಸಾರ ಮೋಹವೆಂಬುದು ಬಹಿರಂಗ ಶಕ್ತಿಯ ಒಂದು ಭ್ರಮೆಗೊಳಿಸುವ ಅಭಿವ್ಯಕ್ತಿಯಾಗಿದೆ. ಅದೇ ಎಲ್ಲ ಲೌಕಿಕ ಚಟುವಟಿಕೆಗಳಿಗೆ ಚಾಲಕ ಶಕ್ತಿಯಾಗಿದೆ. ಲೌಕಿಕ ಚಟುವಟಿಕೆಗಳು ಇರುವವರೆಗೆ, ಮನಸ್ಸು ಅಂತಹ ಕಾರ್ಯಗಳಲ್ಲಿ ಮಗ್ನವಾಗಿರುವವರೆಗೆ ಭೌತಿಕ ಅಜ್ಞಾನದ ಪ್ರವಾಹದಲ್ಲಿ ಜೀವಿಗಳು ಹುಟ್ಟು ಸಾವುಗಳ ಪುನರಾವರ್ತನೆಯನ್ನು ಹೊಂದಲೇಬೇಕಾಗುತ್ತದೆ. ತಮೋಗುಣದಿಂದ ಜನರು ಹೆಚ್ಚು ಪ್ರಭಾವಿತರಾಗುತ್ತಾರೆ. ಕೆಲವರು ರಾಜಸ ಗುಣದಿಂದ ಪ್ರಭಾವಿತರಾಗುತ್ತಾರೆ. ಈ ಎರಡೂ ಗುಣ ಸ್ಕ್ರಾಲ್ ಮಾಡಿ ಪ್ರಭುಜಿ. ಈ ಎರಡೂ ಗುಣಗಳ ಪ್ರಭಾವದಲ್ಲಿ ಜೀವಿಯು ಜೀವನದ ಭೌತಿಕ ಕಲ್ಪನೆಯಿಂದ ಕ್ರಿಯಾಶೀಲನಾಗುತ್ತಾನೆ. ಲೌಕಿಕ ಗುಣಗಳು ಜೀವಿಗೆ ತನ್ನ ನೈಜ ಸ್ಥಿತಿಯನ್ನು ಅರಿತುಕೊಳ್ಳಲು ಅವಕಾಶ ನೀಡುವುದಿಲ್ಲ. ತಮೋಗುಣ ಮತ್ತು ರಜೋಗುಣಗಳೆರಡೂ ಅವನನ್ನು ಭ್ರಮಾತ್ಮಕ ದೈಹಿಕ ಕಲ್ಪನೆಗೆ ಬಲವಾಗಿ ಬಂಧಿಸುತ್ತವೆ. ಲೌಕಿಕ ರಜೋಗುಣದ ಆಕರ್ಷಣೆಯಲ್ಲಿ ಪರೋಪಕಾರಿ ಚಟುವಟಿಕೆಗಳಲ್ಲಿ ತೊಡಗಿರುವವರು ಹೀಗೆ ಭ್ರಾಂತಿಗೊಳಗಾಗಿ ಅತ್ಯಂತ ಮೂರ್ಖರಾಗಿದ್ದಾರೆ. ಸಾಕ್ಷಾತ್ ಶ್ರೀಕೃಷ್ಣನ ಕಥೆಯಾದ ಭಗವದ್ಗೀತೆಯು ದೇಹವು ನಶ್ವರ ಹಾಗೂ ದೇಹದ ತುಂಬಾ ವ್ಯಾಪಿಸಿರುವ ಪ್ರಜ್ಞೆಯು ನಾಶರಹಿತ ಎಂಬ ಮೂಲ ಪಾಠವನ್ನು ಮಾನವ ಕುಲಕ್ಕೆ ನೀಡುತ್ತದೆ. ನಾಶರಹಿತ ಆತ್ಮನಾದ ಪ್ರಜ್ಞಾಜೀವಿಯು ಶಾಶ್ವತವಾಗಿ ಇರುತ್ತಾನೆ. ದೇಹನಾಶದ ಅನಂತರವೂ ಯಾವ ಸಂದರ್ಭದಲ್ಲಿಯೂ ಅವನನ್ನು ಕೊಲ್ಲಲಾಗುವುದಿಲ್ಲ. ನಶ್ವರ ದೇಹವನ್ನೇ ಆತ್ಮವೆಂದು ತಪ್ಪಾಗಿ ತಿಳಿಯುವವರು ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಮಾನವ ಪ್ರೇಮ, ಪರೋಪಕಾರಿ ಬುದ್ಧಿ, ರಾಷ್ಟ್ರೀಯತೆ ಅಥವಾ ಅಂತಾರಾಷ್ಟ್ರೀಯತೆಗಳ ಹೆಸರಿನಲ್ಲಿ ತಪ್ಪು ಕಲ್ಪನೆಗೊಳಗಾಗಿ ದೇಹದ ಸಲುವಾಗಿ ಕೆಲಸ ಮಾಡುತ್ತಾರೆ. ಅವರು ಶುದ್ಧ ಮೂರ್ಖರು, ಸತ್ಯಾಸತ್ಯಗಳ ಪರಿಣಾಮಗಳನ್ನು ಅರಿಯದವರು. ಅವರಲ್ಲಿ ಕೆಲವರು ತಮೋಗುಣ ರಜೋಗುಣಗಳನ್ನು ಮೀರಿದವರಾಗಿ ಸತ್ವ ಗುಣಸ್ಥಿತರಾಗಿರುತ್ತಾರೆ. ಆದರೆ ಲೌಕಿಕ ಸತ್ವಗುಣವು ಯಾವಾಗಲೂ ತಮೋಗುಣ ರಜೋಗುಣಗಳ ಛಾಯೆಯಿಂದ ಕಲುಷಿತಗೊಂಡಿರುತ್ತದೆ. ಲೌಕಿಕ ಸತ್ವಗುಣವು ದೇಹ ಮತ್ತು ಆತ್ಮಗಳು ಬೇರೆ ಎಂಬ ಜ್ಞಾನವನ್ನು ನೀಡಬಹುದು. ಸತ್ವಗುಣದಲ್ಲಿರುವವನು ಆತ್ಮವನ್ನು ಗಮನಿಸುತ್ತಾನೆಯೇ ವಿನ ಶರೀರವನ್ನಲ್ಲ.
ಲೌಕಿಕ ಸತ್ವಗುಣವುಳ್ಳವರು ಕಲುಷಿತಗೊಂಡಿರುವುದರಿಂದಾಗಿ ಆತ್ಮನ ನೈಜ ಪ್ರಕೃತಿಯನ್ನು ವ್ಯಕ್ತಿಯಂತೆ ಗ್ರಹಿಸಲಾರರು. ಆತ್ಮವು ದೇಹದಿಂದ ಭಿನ್ನ ಮತ್ತು ನಿರಾಕಾರವೆಂಬ ಅವರ ಕಲ್ಪನೆಯು ಅವರನ್ನು ಭೌತಿಕ ಪ್ರಕೃತಿಯೊಳಗಿನ ಸತ್ವಗುಣದಲ್ಲಿ ಇರಿಸುತ್ತದೆ. ಕೃಷ್ಣ ಕಥೆಯಿಂದ ಆಕರ್ಷಿತರಾದ ಹೊರತು ಲೌಕಿಕ ಅಸ್ತಿತ್ವದ ಬಂಧನದಿಂದ ಅವರಿಗೆ ಮುಕ್ತಿ ಇಲ್ಲ. ಜಗತ್ತಿನ ಎಲ್ಲಾ ಜನರಿಗೆ ಕೃಷ್ಣ ಕಥೆಯೊಂದೇ ಮದ್ದು, ಏಕೆಂದರೆ ಅದು ಆತ್ಮನನ್ನು ಶುದ್ಧ ಪ್ರಜ್ಞೆಯಲ್ಲಿ ಇರಿಸಬಲ್ಲದು, ಭೌತಿಕ ಬಂಧನದಿಂದ ಬಿಡಿಸಬಲ್ಲದು. ಚೈತನ್ಯ ಮಹಾಪ್ರಭುಗಳಿಂದ ಸೂಚಿತವಾದಂತೆ ಪ್ರಪಂಚಾದ್ಯಂತ ಶ್ರೀಕೃಷ್ಣ ಕಥೆಯನ್ನು ಉಪದೇಶಿಸುವುದು ಅತ್ಯಂತ ದೊಡ್ಡ ಧರ್ಮ ಪ್ರಚಾರ ಕಾರ್ಯವಾಗಿದೆ. ಪ್ರಪಂಚದ ಎಲ್ಲಾ ವಿವೇಕವುಳ್ಳ ಪುರುಷರು, ಮಹಿಳೆಯರು ಚೈತನ್ಯ ಮಹಾಪ್ರಭುಗಳಿಂದ ಆರಂಭವಾದ ಈ ಮಹಾ ಆಂದೋಲನದಲ್ಲಿ ಭಾಗಿಗಳಾಗಬಹುದು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಪ್ರಪಂಚದ ಎಲ್ಲ ವಿವೇಕವುಳ್ಳ ಪುರುಷರು, ಮಹಿಳೆಯರು ಚೈತನ್ಯ ಮಹಾಪ್ರಭುವಿನ ಆರಂಭವಾದ ಈ ಮಹಾ ಆಂದೋಲನದಲ್ಲಿ ಭಾಗಿಗಳಾಗಬಹುದು. ಭೌತಿಕ ಬಂಧನದಿಂದ ಬಿಡಿಸಬಲ್ಲಬಹುದು. ಜಗತ್ತಿನ ಎಲ್ಲ ಜನರಿಗೆ ಕೃಷ್ಣ ಕಥೆಯೊಂದೇ ಮದ್ದು, ಏಕೆಂದ್ರೆ ಅದು ಆತ್ಮನನ್ನು ಶುದ್ಧ ಪ್ರಜ್ಞೆಯಲ್ಲಿ ಇರಿಸಬಲ್ಲದು, ಭೌತಿಕ ಬಂಧನದಿಂದ ಬಿಡಿಸಬಲ್ಲದು. 12 ಮುನಿರ್ವಿವಕ್ಷುರ್ ಭಗವದ್ಗುಣಾನಾಂ. मुनिर्विवक्षुर सेकंड प्रभुजी मुनिर्विवक्षुर भगवद्गुणानां सखापिते भारतमाह कृष्णः. सखापिते भारतमाह कृष्णः यस्मिन् नृणां ग्राम्य सुखानुवादैर् यस्मिन् नृणां ग्राम्य सुखानुवादैर् मतिर्गृहीतनु हरे कथाया. मतिर्गृहीतानु हरे कथाया. ಸಕಾಪಿತೆ ಭಾರತಂ ಆಹ ಕೃಷ್ಣ. ನಿಮ್ಮ ಸ್ನೇಹಿತರಾದ ಮಹರ್ಷಿ ಕೃಷ್ಣ ದ್ವೈಪಾಯನ ವ್ಯಾಸರು ಭಗವಂತನ ದಿವ್ಯ ಗುಣಗಳನ್ನು ತಮ್ಮ ಮಹಾಕೃತಿಯಾದ ಮಹಾಭಾರತದಲ್ಲಿ ಈಗಾಗಲೇ ವರ್ಣಿಸಿದ್ದಾರೆ. ಜನಸ್ತೋಮವು ಲೌಕಿಕ ವಿಚಾರಗಳನ್ನು ಕೇಳುವ ಪ್ರಬಲವಾದ ಇಚ್ಛೆಯನ್ನು ಹೊಂದಿರುತ್ತದೆ. ಆ ಮೂಲಕ ಅವರ ಗಮನವನ್ನು ಕೃಷ್ಣ ಕಥೆ, ಭಗವದ್ಗೀತೆಯತ್ತ ಸೆಳೆಯುವುದೇ ಅದರ ಇಡೀ ಉದ್ದೇಶವಾಗಿದೆ. ಇಲ್ಲಿ ನೇರವಾಗಿ ಹೇಳ್ತಾ ಇದ್ದಾರೆ. ಸೊ ಇವರು ಕೇಳಿದ್ದು ಹೆಚ್ಚು ಈ ಮಹಾಭಾರತದಿಂದ, ಮತ್ತೆ ಅವರು ಅದಕ್ಕೋಸ್ಕರನೇ ವೇದವ್ಯಾಸ ರಚಿಸಿದ್ದು ಅಂತ ಹೇಳ್ತಾರೆ. ಆದರೆ ಮುಖ್ಯವಾಗಿ ಭಗವದ್ಗೀತೆಯನ್ನು ಹತ್ರ ಮನಸ್ಸು ಸೆಳೆಯುವುದಕ್ಕೆ ಅವರು ಮಾಡಿದ್ದು ಏನೋ ಒಂದು ರಾಜಕೀಯ ವಿಷಯ, ಏನೋ ಸಾಮಾಜಿಕ ವಿಷಯ, ಏನೋ ಆರ್ಥಿಕ ವಿಷಯ ಮಾಡಿರೋದವರು ನಮಗೆ ಭಗವದ್ಗೀತೆ ಆ ವಿಷಯದ ಬಗ್ಗೆ ತಿಳಿಸ್ಲಿಕ್ಕೆ ಅವರು ಮಹಾಭಾರತವನ್ನು ಬರೆದದ್ದು ಹೇಳ್ತಾರೆ. ಸಕಾಪಿತೆ ಭಾರತಂ ಆಹ ಕೃಷ್ಣ. ಕೃಷ್ಣ ಅಂದ್ರೆ ಕೃಷ್ಣ ದ್ವೈಪಾಯನ ವ್ಯಾಸ. ಇಲ್ಲಿ ಸಖ, ನಿಮ್ಮ ಸಖ ಮೈತ್ರೇಯರ ಅವರು ಸಖ ಅವರು ಹೇಳಿದ್ದಾರೆ ಆಗ್ಲೇ. ಸೊ ಶಿಲ ಪ್ರಭುಪಾದರು ಹೇಳ್ತಾ ಇದ್ದಾರೆ ಇಲ್ಲಿ ಭಾವಾರ್ಥದಲ್ಲಿ ಎಲ್ಲ ಜನರು ಈ ಮಹಾಭಾರತದಿಂದ ಬಹಳ ಲಾಭವನ್ನು ಪಡೆಯಬಹುದು. ಯಾವಾಗ ನಮ್ಗೆ ಭೌತಿಕ ಇಚ್ಛೆಗಳಿದೆ, ಅಥವಾ ಮಹಾಭಾರತದಲ್ಲಿ ನಮಗೆ ಅದ್ರಲ್ಲಿ ಕೊಟ್ಟಿದ್ದಾರೆ, ಅದರಲ್ಲಿ ಅವರು ವಿವರಿಸಿದ್ದಾರೆ ಅದಕ್ಕೆ ಪರಿಹಾರಗಳು ಎಲ್ಲ. ಆದರೆ ಕೊನೆಗೆ ಮಹಾಭಾರತದ ವಿಷಯ ಏನು ಅಂದ್ರೆ ಭಗವದ್ಗೀತೆ ಹತ್ರ ನಮ್ಮನ್ನು ತರಲಿಕ್ಕೆ. ಮಹಾಭಾರತ ಓದ್ತಾ ಕೇಳ್ತಾ ಅದು ಆಚರಣೆ ಏನೋ ಮಾಡ್ತಾ ಕೊನೆಗೆ ಭಗವದ್ಗೀತೆ ಜ್ಞಾನಕ್ಕೆ ಬರ್ಬೇಕು. ಭಗವದ್ಗೀತೆ ಕೃಷ್ಣನನ್ನು ಆಶ್ರಯಿಸೋ ಇದಕ್ಕೆ ನಮ್ಮನ್ನು ಕರ್ಕೊಂಡ್ಬರ್ಬೇಕು. ಸೊ ಅದರ ಉದ್ದೇಶ ಅದು. ಸೊ ಇಲ್ಲ ಅಂದ್ರೆ ಕೆಲವು ಜನ ನಮ್ಗೆ ಮಹಾಭಾರತ ಬೇಡ, ನಾವು ವೇದಾಂತ ಸೂತ್ರವನ್ನು ಓದ್ತೇವೆ, ನಾವು ಭೌತಿಕ ನೆಲೆಯಿಂದ ನಾವು ಆಧ್ಯಾತ್ಮಿಕ ನೆಲೆಗೆ ಆಲ್ರೆಡಿ ಮುನ್ನಡೆದಿದೆ ಅಂತಿದ್ರೆ ಶಿಲ ಪ್ರಭುಪಾದರು ಹೇಳ್ತಾರೆ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ವೇದಾಂತ ಸೂತ್ರ ಅಂದ್ರೆ ಶ್ರೀಮದ್ ಭಾಗವತೆ
ಬ್ರಹ್ಮಸೂತ್ರ ಭಾಷ್ಯಂ. ಸೊ ಇದು ನಿಜವಾದ ವೇದಾಂತ ಸೂತ್ರದ ಭಾಷ್ಯ ಇದು. ಸೊ ಈ ಕೃಷ್ಣನ ಭಕ್ತಿಯನ್ನು ಅರ್ಥ ಮಾಡ್ಕೊಂಡು ಕೃಷ್ಣನ ಭಕ್ತಿ ಕಾರ್ಯಗಳು ತೊಡಬಹುದು. ಇಲ್ಲ ಅಂದ್ರೆ ಅದು ಊಹಾಪೋಹ, ಅದು ಪರಿಪೂರ್ಣತೆ ಅಲ್ಲ ಅದು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಸೊ ಕ್ರಮೇಣವಾಗಿ ಸರಿಯಾಗಿ ಓದಿದ್ರೆ ಮಹಾಭಾರತ, ಅಟ್ಲೀಸ್ಟ್ ವೇದಾಂತ ಸೂತ್ರದ ಅಂತ್ಯ ಭಗವದ್ಗೀತೆ, ವೇದೇಶ ಸರ್ವೇ ರಹಮೇವ ವೇದ್ಯ ವೇದಾಂತಕೃತ್ ವೇದವಿದೇವ ಚಾಹಂ. ಸೊ ಭಗವಂತನ ಗೀತೆಯಲ್ಲಿ ಹೇಳ್ತಾನೆ. ಸೊ ಈ ಜ್ಞಾನಕ್ಕೆ ನಮ್ಮನ್ನು ಕರೆದುಕೊಂಡು ಬರುತ್ತೆ. ಆಮೇಲೆ ಕೊನೆಯಲ್ಲಿ ಹೇಳ್ತಾ ಇರೋದು, ಇದರಿಂದ ಇಲ್ಲಿ ನಾವು ತಿಳ್ಕೊಳ್ಬಹುದು, ವಿದುರನು ಮೈನೆಯಿಂದ ದೂರವಿದ್ದು ಯಾತ್ರಾ ಸ್ಥಳವನ್ನು ಸುತ್ತುತ್ತಿದ್ದಾಗ ಇದನ್ನು ಆಲಿಸಿದ್ದನೆಂದು ಮಹಾಭಾರತ ಸಂಬಂಧಿಸಿದ ವಿದುರನ ಉಲ್ಲೇಖವು ಸೂಚಿಸುತ್ತದೆ. ಮಂದಬುದ್ಧಿಯ ಜನರಿಗೆ ಭಗವದ್ಗೀತೆಯ ಮೂಲಕ ದಿವ್ಯ ಸಾಕ್ಷಾತ್ಕಾರದ ಅವಕಾಶ ಒದಗಿಸುವುದು ಅವರ ಉದ್ದೇಶವಾಗಿತ್ತೇ ಹೊರತು ಲೌಕಿಕ ಚಟುವಟಿಕೆಗಳ ಚರಿತ್ರೆಯನ್ನು ರಚಿಸುವ ಆಸಕ್ತಿ ಶ್ರೀ ವೇದವ್ಯಾಸರಿಗೆ ಇರಲಿಲ್ಲ. ವಿದುರನು ಮಹಾಭಾರತವನ್ನು ತನ್ನ ತಂದೆ ವೇದವ್ಯಾಸರಿಂದಲೇ ಕೇಳಿದ್ದನು. ಅವನು ಮನೆಯಿಂದ ದೂರವಿದ್ದು ಯಾತ್ರಾ ಸ್ಥಳಗಳನ್ನು ಸುತ್ತುತ್ತಿದ್ದಾಗ ಇದನ್ನು ಆಲಿಸಿದ್ದನೆಂದು ಮಹಾಭಾರತಕ್ಕೆ ಸಂಬಂಧಿಸಿದ ವಿದುರನ ಉಲ್ಲೇಖವು ಸೂಚಿಸುತ್ತದೆ. सा श्रद्धधानस्य विवर्धमाना विरक्तिमन्यत्र करोति पुंसः हरे पदानुस्मृति विनिर्वृतस्य समस्त दुःखाप्ययम् आशु दत्ते. ಅಂತಹ ವಿಷಯಗಳನ್ನು ನಿರಂತರವಾಗಿ ಆಸಕ್ತಿಯಿಂದ ಕೇಳಲು ನಿರತರಾದಾಗ ಕೃಷ್ಣ ಕಥೆಯು ಅನ್ಯ ವಿಷಯಗಳಲ್ಲಿ ಕ್ರಮೇಣ ಅನಾಸಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರಭು ಶ್ರೀಕೃಷ್ಣ ಪಾದಕಮಲಗಳ ಸತತ ಸ್ಮರಣೆಯಿಂದಾಗಿ ದಿವ್ಯಾನಂದವನ್ನು ಪಡೆದ ಭಕ್ತನು ತನ್ನ ಎಲ್ಲ ದುಃಖಗಳನ್ನು ಶೀಘ್ರವಾಗಿ ಪರಿಹರಿಸಿಕೊಳ್ಳುತ್ತಾನೆ. ಸೊ ಇಲ್ಲಿ ಹೇಳ್ತಾ ಇರೋದು, ಹೀಗೆ ನಾವು ಶ್ರವಣ ಮುಂದುವರಿಸಿದ್ರೆ ಶ್ರೀಮದ್ ಈ ಕೃಷ್ಣ ಕಥೆ, ಭಗವದ್ಗೀತೆ, ಭಾಗವತ ಇದನ್ನು ಮುಂದುವರಿಸಿದ್ರೆ ಹೇಳ್ತಾರೆ, ಎಲ್ಲ ನಮ್ಮ ದುಃಖಗಳನ್ನು ಶೀಘ್ರವಾಗಿ ನಾವು ಪರಿಹಾರ ಆಗುತ್ತೆ, ಎಲ್ಲವೂ ದಿವ್ಯ ಆನಂದವನ್ನು ನಾವು ಪಡಿತೇವೆ ಅಂತಾನೆ ಹೇಳ್ತಾ ಇದ್ದಾರೆ. ಅಂತಹ ವಿಷಯಗಳು ನಿರಂತರವಾಗಿ ಆಸಕ್ತಿಯಿಂದ ಕೇಳಲು ನಿರತರಾದಾಗ ಕೃಷ್ಣ ಕಥೆಯು ಅನ್ಯ ವಿಷಯಗಳಿಗೆ ಕ್ರಮೇಣ ಅನಾಸಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರಭು ಶ್ರೀಕೃಷ್ಣ ಪಾದಕಮಲಗಳ ಸತತ ಸ್ಮರಣೆಯಿಂದಾಗಿ ದಿವ್ಯ ಆನಂದವನ್ನು ಪಡೆದ ಭಕ್ತನು ತನ್ನ ಎಲ್ಲ ದುಃಖಗಳನ್ನು ಶೀಘ್ರವಾಗಿ ಪರಿಹರಿಸಿಕೊಳ್ಳುತ್ತಾನೆ. ಶ್ರೀಲ ಪ್ರಭುಪಾದ ಭಾವಾರ್ಥದಲ್ಲಿ ಪರತರ ನೆಲೆಯಲ್ಲಿ ಕೃಷ್ಣ ಕಥೆ ಮತ್ತು ಕೃಷ್ಣ ಇವು ಅಭಿನ್ನವೆಂದು ನಾವು ಖಚಿತವಾಗಿ ತಿಳಿಯಬೇಕು. ಶ್ರೀಲ ಪ್ರಭುಪಾದರು ಹೇಳೋದು, ಸೊ ನಾವು ಭಗವದ್ಗೀತೆ, ಸೊ ಇದನ್ನು ಸರಿಯಾಗಿ ನಾವು ಆಲಿಸಿದ್ರೆ, ನಾವೊಂದು ಸರಿಯಾದ ನೆಲೆಯಲ್ಲಿ ನಿಂತು ನಾವು ಭಕ್ತಿಯಿಂದ ನಾವು ಅದನ್ನು ಆಲಿಸಿದ್ರೆ, ಅದನ್ನ ಭಗವಂತನೇ ಸಂಪರ್ಕಿಸಿದಾಗೆ, ಭಗವಂತನ ನೋಡಿದಾಗೆ ಅಂತ ಕೂಡ ಪ್ರಭುಪಾದರು. ಯಾಕೆಂದ್ರೆ ಭಗವಂತ ನಾಮ, ಭಗವಂತ ರೂಪ, ಭಗವಂತ ಲೀಲೆ, ಭಗವಂತ ಚಟುವಟಿಕೆಗಳು, ಭಗವಂತನ ಶಿಕ್ಷಣಗಳು ಎಲ್ಲವೂ ಒಂದೇ, ಎಲ್ಲವೂ ಕೂಡ ಆಧ್ಯಾತ್ಮಿಕ ನೆಲೆಯಲ್ಲಿರೋದು. ಸೊ ಹಾಗಾಗಿ ನಾವು ಇದ್ಯಾವುದರ ಮೂಲಕ ಕೂಡ ಭಗವಂತನ ಜೊತೆಗೆ ಸತತವಾಗಿ ನಿರಂತರವಾಗಿ ಸಂಪರ್ಕದಲ್ಲಿರ್ಬೋದು. ಆದ್ರೆ ಆ ಇರ್ಲಿಕ್ಕೆ ನಾವು ಆ ರೀತಿ ನಾವು ಕೂಡ ಆಧ್ಯಾತ್ಮಿಕ ನೆಲೆಗೆ ಬರಬೇಕು ನಾವು, ಆಗ ಇದು ಸಾಧ್ಯ ಆಗುತ್ತೆ. ಇದು ಒಂದು ನೆಲೆ ಯಾವುದು? ಷಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತ, ನಮಗೆ ಒಂದು ಪುಣ್ಯ ಇದು ನಮಗೆ ಇದರಿಂದ ಭೌತಿಕ ಇದರಿಂದ ಮುಕ್ತಪಡಿಸುತ್ತೆ, ರಜೋಗುಣ ತಮೋಗುಣದಿಂದ. ಆದ್ರೆ ನಿಜವಾದ ಇದು ಭಗವಂತನ ಲೀಲೆಯ ಶ್ರವಣ, ಭಗವಂತನ ಸಂಪರ್ಕ ಅಂದ್ರೆ ಭಗವಂತನ ನೋಡೋದು, ಭಗವಂತನ ಕಾಣೋದು ಇದರ ಮೂಲಕ ಅಂತ ಇಲ್ಲಿ ಹೇಳ್ತಾರೆ. ಸೊ ವಿದುರರಂತ ಭಕ್ತರು ಹಾಗೆ ಅವರು ಈ ಭಗವದ್ಗೀತೆ ಕೇಳೋದ್ರಿಂದಲೋ ಭಾಗವತ ಕೇಳೋದ್ರಿಂದಲೋ ಅವರು ಸತತವಾಗಿ ಅವರು ಆ ದಿವ್ಯ ಆನಂದವನ್ನು ಅನುಭವಿಸ್ತಾ ಭೌತಿಕ ಎಲ್ಲ ವಸ್ತುಗಳಿಂದ ಅನಾಸಕ್ತಿಯಲ್ಲಿದ್ದಾರೆ. ಸೊ ಎಲ್ಲ ದುಃಖಗಳಿಂದ ಅವರು ಪರಿಹಾರ, ಭೌತಿಕ ದುಃಖ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ.
ಆಕ್ಚುಲಿ ನಿಜವಾಗೂ ಶುದ್ಧ ಭಕ್ತರಿಗೆ ಆ ಸ್ಥಿತಿ ಅಂತ ಇಲ್ಲಿ ವಿವರಣೆ ಇದೆ. ಸೊ ಇವರು ಎಷ್ಟು ಕಾತುರರಿದ್ದಾರೆ ಈಗ ಇವರಿಂದ, ಮೈತ್ರೇಯರಿಂದ ಈ ತರ ಶುದ್ಧ ಕೃಷ್ಣ ಕಥೆ ಕೇಳೋದಕ್ಕೆ ಅಂತ ನಾವು ನೋಡ್ಬೋದು. ಅಲ್ಲೊಂದು ಪಾಯಿಂಟ್ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾವು ಕೆಲವೊಂದ್ಸಲ ಇದರಿಂದ ನಾವು ಮುಕ್ತಿಯ ಮಾರ್ಗ ಅಂತ ಅನ್ಕೊಳ್ತೇವೆ. ಕೆಳಗೆ ಹಂತದ ಜನರು ಅನ್ಕೊಳ್ಳೋದು ಈ ಶ್ರವಣ ಮಾರ್ಗ, ಭಕ್ತಿಯ ಮಾರ್ಗದಿಂದ ನಾವು ಮುಕ್ತರಾಗ್ತೇವೆ. ಆದ್ರೆ ಶುದ್ಧ ಭಕ್ತರಿಗೆ ಅದು ಇದಲ್ಲ, ಅದೇ ಅವರ ಜೀವನ ಪರಿಪೂರ್ಣತೆ. ಅವ್ರು ಸದಾ ಅದರಲ್ಲೇ ಮಗ್ನರಾಗಿರ್ತಾರೆ. ಅವ್ರಿಗೆ ಇದು ವಿಧಾನ ಅಲ್ಲ, ಇದು ಪರಿಹಾರ ಅಲ್ಲ. ಅವ್ರಿಗೆ ದೈನಿತ್ಯ ಚಟುವಟಿಕೆ ಅಂತಾರೆ ಇಲ್ಲಿ ತಿಳಿಸ್ತಾರೆ. ಆಮೇಲೆ ಶ್ರೀಲ ಪ್ರಭುಪಾದರು ಹೇಳೋದು, ಇದು ನಾವು ಗುಣಗಳ ಮೇಲೆ ಇರುವ ಇದ್ರ ಮೇಲೆ ಪ್ರಭಾವ. ಕೆಳಗೆ ಗುಣಗಳಲ್ಲಿ ಪ್ರಭಾವದಲ್ಲಿ ನಮಗೆ ಭಗವಂತನ ನಮ್ಮ ಇಚ್ಛೆಗಳನ್ನು ಪೂರೈಕೆ ಮಾಡುವ ಒಂದು ಸಾಧನ ಅಂತ ನಮಗೆ ಕಾಣುತ್ತೆ. ಆಕ್ಚುಲಿ ಭಗವಂತನ ಸೇವಕರು ನಾವು, ಅವನ ಆದೇಶಗಳನ್ನು ನಾವು ಪಾಲನೆ ಮಾಡ್ಬೇಕು. ಆದ್ರೆ ನಾವು ಕೆಳ ಹಂತದಲ್ಲಿದ್ದಾಗ ನಮಗೆ ಅನ್ಸುತ್ತೆ ಭಗವಂತನ ಇದ್ದಾನ ಅಂತ ಪ್ರಶ್ನೆ. ಭಗವಂತನ ಇದ್ರೂ ನಮ್ಮ ಆದೇಶಗಳನ್ನು ಪೂರೈಕೆ ಮಾಡ್ಬೇಕು. ಈಸ್ ಆರ್ಡರ್ ಸಪ್ಲೈಯರ್. ನಮ್ಮ ಎಷ್ಟೋ ಭೌತಿಕ ಇಚ್ಛೆಗಳಿದೆ, ಅದನ್ನು ಪೂರೈಕೆ ಮಾಡ್ಬೇಕು. ಇದರಿಂದ ನಾವು ಮುಕ್ತರಾದಾಗ ಆಗ ಭಗವಂತನ ಸ್ವಲ್ಪ ಜ್ಞಾನವನ್ನು ಬೆಳೆಸೋದಕ್ಕೆ ನಾವು ಈ ಪ್ರಕ್ರಿಯೆಯನ್ನು ಸ್ವೀಕರಿಸ್ತೇವೆ. ಈ ಪ್ರಕ್ರಿಯೆ ಸ್ವೀಕರಿಸಿದಾಗಲೂ ನಾವು ಇದರಿಂದ ನಾವು ಮುಕ್ತರಾಗ್ತೇವೇನೋ, ಇದರಿಂದ ನಾವು ಭೌತಿಕ ಜಗತ್ತಿಂದ ಮುಕ್ತರಾಗ್ತೇವೆ ಅನ್ಕೊಳ್ತೇವೆ. ಇಲ್ಲ, ಆದ್ರೆ ಇದು ಪರಿಪೂರ್ಣತೆಯ ಸ್ಥಿತಿಯೇ. ಇದು ಭಗವಂತನ ಈ ಭಕ್ತಿ ಮಾರ್ಗದಲ್ಲಿ ಮಗ್ನನಾಗಿರೋದು, ಈ ಶ್ರವಣ ಮಾರ್ಗನೋ ಈ ರೀತಿ ಇದರಲ್ಲಿರೋದು, ಇದೇ ಭಕ್ತಿಯ ನೆಲೆ. ಅದು ಶುದ್ಧ ಭಕ್ತರಿಗೆ ಮಾತ್ರ ಇದು ಆ ಸಾಕ್ಷಾತ್ಕಾರ ಆಗುತ್ತೆ. ಅದು ಕೂಡ ಒತ್ತಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ, ಮುನಿಗಳೇ, ಪಾಪ ಕಾರ್ಯಗಳನ್ನು ಆಚರಿಸುತ್ತಾ ದಿವ್ಯ ವಿಚಾರಗಳಿಂದ ದೂರವಿರುತ್ತಾ ಮಹಾಭಾರತದ ನಿಜವಾದ ಉದ್ದೇಶವನ್ನು, ಭಗವದ್ಗೀತೆಯನ್ನು ಅರಿಯದಿರುವ ಜನರಿಗಾಗಿ ಕೆಲವರು ಮರುಕ ಪಡುತ್ತಾರೆ. ಹಾಗೆ ಕನಿಕರಿಸುವವರ ಬಗೆಗೂ ನಾನು ಪಡುತ್ತೇನೆ. ಏಕೆಂದರೆ ಅವರು ಊಹಾತ್ಮಿಕ ಚಿಂತನೆ, ಜೀವನದ ಅಂತಿಮ ಧ್ಯೇಯದ ತತ್ವ ಮತ್ತು ನಾನಾ ಬಗೆಯ ವಿದ್ಯುಕ್ತ ಕಾರ್ಯಗಳ ಆಚರಣೆ ಇವುಗಳನ್ನು ಮಂಡಿಸುವುದರಲ್ಲಿಯೇ ತಮ್ಮ ಆಯುಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಇದು ಯಾರಾದ್ರೂ ಓದಿ, ಇದು ಭಾವಾರ್ಥ. ಹರೇ ಕೃಷ್ಣ ಪ್ರಭುಜಿ. ಓದಿ. ಮಾನವ ಜೀವಿಗಳು ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀ ಪ್ರಭುಪಾದ ಜಯವಾಗಲಿ. ಮಾನವ ಜೀವಿಗಳು ಮತ್ತು ದೇವೋತ್ತಮ ಪರಮಪುರುಷನ ನಡುವೆ ಭೌತಿಕ ಪ್ರಕೃತಿ ಗುಣಗಳಿಗೆ ಅನುಸಾರವಾಗಿ 3 ತರದ ಸಂಬಂಧಗಳಿವೆ. ತಾಮಸ, ರಾಜಸ ಗುಣಗಳಲ್ಲಿರುವ ಭಗವಂತ ಅಸ್ತಿತ್ವಕ್ಕೆ ವಿಮುಖರಾಗಿರುತ್ತಾರೆ, ಅಥವಾ ಭಗವಂತನು ಕೇಳಿದ್ದನ್ನು ಒದಗಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಎಂದು ಔಪಚಾರಿಕವಾಗಿ ಒಪ್ಪುತ್ತಾರೆ. ಸಪ್ತಗುಣದಲ್ಲಿರುವವರು ಅವರಿಗಿಂತ ಮೇಲಿರುತ್ತಾರೆ. ಈ 2ನೇ ವರ್ಗದ ಜನರು ಪರಬ್ರಹ್ಮ ನಿರಾಕಾರನೆಂದು ನಂಬುತ್ತಾರೆ. ಕೃಷ್ಣ ಕಥಾ ಶ್ರವಣವೇ ಆದ್ಯ ವಿಷಯವಾದ ಪರಬ್ರಹ್ಮನನ್ನು ನಿರಾಕಾರನೆಂದು ನಂಬುತ್ತಾರೆ. ಕೃಷ್ಣ ಕಥಾ ಶ್ರವಣವೇ ಆದ್ಯ ವಿಷಯವಾದ ಭಕ್ತಿ ಪಂಥವ ಸಾಧನವೇ ಹೊರತು ಅಂತಿಮ ಗುರಿ ಅಲ್ಲವೆಂದು ಒಪ್ಪಿಕೊಳ್ಳುತ್ತಾರೆ. ಅವನಿಗಿಂತ ಮೇಲೆ ಶುದ್ಧ ಭಕ್ತರು ಇರುತ್ತಾರೆ. ಅವರು ಭೌತಿಕ ಸಪ್ತಗುಣಕ್ಕಿಂತ ಮೇಲಿನ ಅವಲೌಕಿಕ ಹಂತದಲ್ಲಿರುತ್ತಾರೆ. ಅಂತ ವ್ಯಕ್ತಿಗಳು ದೇವೋತ್ತಮ ಪುರುಷನ ಹೆಸರು, ರೂಪ, ಮಹಿಮಾ, ಗುಣಗಳು ಮೊದಲಾದವು ಪರತ ನೆಲದಲ್ಲಿ ಅಭಿನ್ನವೆಂಬ ನಿಶ್ಚಿತ ಜ್ಞಾನವನ್ನು ಹೊಂದಿರುತ್ತಾರೆ. ಅವರಿಗೆ ಕೃಷ್ಣನ ವಿಚಾರ ಕೇಳುವುದೆಂದರೆ ಅವನನ್ನು ಮುಖಾಮುಖಿ ನೋಡುವುದಕ್ಕೆ ನಂಬುತ್ತಾರೆ. ಅವನನ್ನು ಮುಖಾಮುಖಿ ನೋಡುವುದಕ್ಕೆ ಸಮವೆನಿಸುತ್ತದೆ. ಈ ವರ್ಗದ ಜನರು ಭಗವಂತನ ಶುದ್ಧ ಭಕ್ತಿ ಸೇವೆಯಲ್ಲಿರುತ್ತಾರೆ. ಅವರ ಪ್ರಕಾರ ಮಾನವ ಜೀವನದ ಅಂತಿಮ ಗುರಿಯೇ ಪುರುಷಾರ್ಥವಾಗಿದೆ. ಎಂದರೆ ಭಗವಂತನ ದಿವ್ಯ ಸೇವೆಯ ಬದುಕು ನಿಜವಾದ ಧರ್ಮವಾಗಿದೆ. ಮನೋಕಲ್ಪನೆಯಲ್ಲಿ ತೊಡಗಿರುವುದರಿಂದ ಹಾಗೂ ದೇವೋತ್ತಮ ಪುರುಷನಲ್ಲಿ ನಂಬಿಕೆ ಇಲ್ಲದಿರುವುದರಿಂದಲೂ ನಿರಾಕಾರವಾದಿಗಳಿಗೆ ಕೃಷ್ಣನ ವಿಚಾರ ಕೇಳುವ ಅಗತ್ಯವೂ ಇಲ್ಲ. ಅಂತ ವ್ಯಕ್ತಿಗಳಿಗೆ ಪ್ರಥಮ ವರ್ಗದ ಶುದ್ಧ ಭಗವತ್ ಭಕ್ತರ ಕನಿಕರಕ್ಕೆ ಪಾತ್ರರಾಗುತ್ತಾರೆ. ಹೀಗೆ ಕನಿಕರಕ್ಕೆ ಪಾತ್ರರಾದ ನಿರಾಕಾರವಾದಿಗಳು ತಾಮಸ, ರಾಜಸ
ಗುಣಗಳಿಂದ ಪ್ರಭಾವಿತರಾದವರ ಬಗ್ಗೆ ಕನಿಕರ ಪಡುತ್ತಾರೆ. ಆದರೆ ಶುದ್ಧ ಭಗವದ್ಭಕ್ತರು ಇವರಿಬ್ಬರ ಬಗೆಗೂ ದಯೆ ತೋರುತ್ತಾರೆ. ಏಕೆಂದರೆ ಅವರಿಬ್ಬರು ಮಾನವ ಜೀವನದ ತಮ್ಮ ಅಮೂಲ್ಯ ಸಮಯವನ್ನು ತಪ್ಪನ್ನು ಅನುಸರಿಸುವುದರಲ್ಲಿ, ಇಂದ್ರಿಯ ಭೋಗದಲ್ಲಿ ಮತ್ತು ಜೀವನದ ಗುರಿಗಳ ಮತ್ತು ವಿವಿಧ ತತ್ವಗಳ ಬಗ್ಗೆ ಊಹಾತ್ಮಕ ಚಿಂತನೆ ರೂಪಣೆಯಲ್ಲಿ ವ್ಯರ್ಥ ಮಾಡುತ್ತಾರೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮತ್ತೆ. ಸೊ ಈ ಕೆಲವು ಶ್ಲೋಕಗಳನ್ನು ನಾವು ಕೇಳ್ತಾ ಇರೋದು ಅವರು ಕೃಷ್ಣ ಕಥೆಯ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಸೊ ನನಗೆ ಇದು ತಿಳಿಸಿ 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 ಅಂತ ಅವರು ಕೋರ್ತಾ ಇದ್ದಾರೆ. ಸೊ ಕೃಷ್ಣ ಕಥೆ ಲಾಸ್ಟ್ 2-3 ಶ್ಲೋಕಗಳು ಹಾಗೆ ಹೇಳ್ಬೋದು ನಾವು. ಈ ಶ್ಲೋಕದಲ್ಲಿ 15ನೇದಲ್ಲಿ ನೇರವಾಗಿ ಮೈತ್ರೇಯರೇ, ದುಃಖಿತರ ಸ್ನೇಹಿತರೆ, ಪರಮಪ್ರಭುವಿನ ಮಹಿಮೆಗಳೇ ಜಗತ್ತಿನ ಎಲ್ಲೆಡೆಯ ಜನರಿಗೆ ಶುಭವನ್ನು ಉಂಟು ಮಾಡಬಲ್ಲವು. ಆದ್ದರಿಂದ ಜೇನು ಹುಳುಗಳು ಹೂಗಳಿಂದ ಜೇನನ್ನು ಸಂಗ್ರಹಿಸುವಂತೆ ಎಲ್ಲ ವಿಷಯಗಳ ಸಾರವಾದ ಕೃಷ್ಣನ ವಿಷಯಗಳನ್ನು ವರ್ಣಿಸಿ. ಹರೇರ್ ಕಥಾಮೇವ ಕಥಾಸು ಸಾರಂ. ಸೊ ಅವ್ರು ಹೇಳ್ತಾ ಇದಾರೆ ಅವರು. ಸೊ ಸಾರ ಭಾಗವತ, ಇದು ಕೃಷ್ಣನ ಕಥೆಯ ಸಾರ, ಇದು ರಸ ಇದು. ಸೊ ಇದನ್ನು ವಿವರಿಸಿ ಅಂತ ಅವರು ಹೇಳ್ತಾ ಇದ್ದಾರೆ. ನೇರವಾಗಿ ಅವ್ರು ಕೇಳ್ತಾ ಇದ್ದಾರೆ. ಸಾರ ಸಾರ ಎಲ್ಲ ವಿಷಯಗಳ ಸಾರವಾದ ಕೃಷ್ಣ ವಿಷಯವನ್ನು ವರ್ಣಿಸಿ. ಆದ್ದರಿಂದ ವಿದುರನು ಬೇರೆ ಏನೂ ಬೇಡ, ಎಲ್ಲ ವಿಷಯಗಳ ಸಾರವಾದ ಕೃಷ್ಣ ವಿಚಾರವನ್ನು ಮಾತ್ರ ಹೇಳಿ ಎಂದು ಮೈತ್ರೇಯನು ಪ್ರಾರ್ಥಿಸಿದನು. ಇವತ್ತಿಗೆ ಲಾಸ್ಟ್ ಶ್ಲೋಕ. ಪರಮ ನಿಯಂತ್ರಕನ ಅತಿಮಾನದ ದಿವ್ಯ ಕಾರ್ಯಗಳ ಗುಣಗಾನ ಮಾಡಿ ದೇವೋತ್ತಮ ಪುರುಷನು ಸಕಲ ಶಕ್ತಿಯಿಂದ ಪೂರ್ಣನಾಗಿ ವಿಶ್ವಸೃಷ್ಟಿಯ ಪೂರ್ಣ ವಿಭಿವ್ಯಕ್ತಿ ಮತ್ತು ಪೋಷಣೆಗಳಿಗಾಗಿ ಧರಿಸಿದ ಅವತಾರಗಳ ವಿಚಾರವನ್ನು ಆಡಿರಿ. ಆಕ್ಚುಲಿ ಹೇಳ್ತಾರೆ, ಇದೆಲ್ಲ ತುಂಬಾ ಪ್ರಶ್ನೆಗಳು ಕೇಳಿದ್ರು ಇವರು. ಈಗ ಈ 15ನೇ ಶ್ಲೋಕವರೆಗೂ ಕೇಳಿದ್ದು ತುಂಬಾ ಕೇಳಿದ್ರು ಅವರು. ಜನಸಾಮಾನ್ಯರಿಗೆ ಅತಿ ಶ್ರೇಯಸ್ಕರವಾದ ಯಾವುದು ಅದನ್ನ ತಿಳಿಸಿ, ಅದರಿಂದ ಅವರು ಮುಕ್ತಗೊಳ್ಬಹುದು ಅಂತ ನಮಗೋಸ್ಕರ ಅವರು ಕೇಳಿದ್ದು. ಅವ್ರು ಮೊದಲಿಗೆ ಅಲ್ಲಿ ಭಕ್ತಿಯ ಪ್ರಕ್ರಿಯೆಗಳನ್ನು ತಿಳಿಸಿ ಅಂತ ಕೇಳೋರು, ಮತ್ತೆ ಸೃಷ್ಟಿಯ ವಿಧಾನಗಳ ಬಗ್ಗೆ ಕೇಳಿದ್ರು, ಪುರುಷಾವತಾರಗಳ ಬಗ್ಗೆ, ಹೇಗೆ ಸೃಷ್ಟಿ ಮಾಡ್ತಾರೆ, ಹೇಗೆ ಅದರ ರಕ್ಷಣೆ ಮಾಡ್ತಾರೆ, ಮತ್ತೆ ಆ ಸೃಷ್ಟಿಯ ವಿಧಾನದ ಬಗ್ಗೆ ಕೂಡ ಹೇಳಿದ್ರು. ಬೇರೆ ಬೇರೆ ಲೋಕಗಳು ಹೇಗೆ ಸೃಷ್ಟಿ ಆಗುತ್ತೆ, ಅದರ ಹೇಗಿದೆ ಸ್ಥಿತಿ, ಅದರ ವಾತಾವರಣಗಳು, ಮತ್ತೆ ಅಲ್ಲಿರುವ ಜೀವ ರಾಶಿಗಳು ಹೇಗಿದ್ದಾರೆ, ಅವರ ಹೇಗೆ ಸ್ಥಿತಿ ಇದೆ, ಮತ್ತೆ ಲೀಲಾವತಾರಗಳ ಬಗ್ಗೆ ಕೇಳೋದು. ಸೊ ಇದೆಲ್ಲ ಬಹಳ ಪ್ರಶ್ನೆಗಳು ಕೇಳೋದು. ಮತ್ತೆ ಕೃಷ್ಣ ಕಥೆ, ಕೊನೆಗೆ ಮಹಾಭಾರತ ಎಲ್ಲ ಕೇಳಿದ್ದೇನೆ ನಾನು, ಆದರೆ ನನಗೆ ಸಾರವಾದ ಸಾರ ಭಾಗವತ ಇದನ್ನು ತಿಳಿಸಿ ಅಂತ ಕೂಡ ಅವರು ಕೇಳಿದ್ದು. ಹೀಗೆ ಕೊನೆಗೆ ಇದೆಲ್ಲ ಇಷ್ಟು ಪ್ರಶ್ನೆಗಳು ಕೇಳಿದ್ಮೇಲೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಪ್ರಭುಪಾದರ ಭಾವಾರ್ಥದಲ್ಲಿ ಹೇಳ್ತಾ ಇರೋದು, ಬಹುಶಃ ಮೈತ್ರಿಯರಿಗೆ ಇವ್ರು ಇಷ್ಟು ಪ್ರಶ್ನೆಗಳು ಕೇಳಿದಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಗೊತ್ತಾಗ್ಲಿಲ್ಲ. ಅವ್ರು ಸ್ವಲ್ಪ ಯೋಚನೆ ಮಾಡ್ತಾ ಇದ್ರು. ಆಗಿರುವಾಗ ಇವರು 16ನೇಯಲ್ಲಿ ಇಲ್ಲಿ ಹೇಳೋದು, ನೀವು ಪುರುಷಾವತಾರದಿಂದ ಸ್ಟಾರ್ಟ್ ಮಾಡಿ ಅಂತ ಇಲ್ಲಿ ಹೇಳ್ತಾರೆ. ವಿದುರನು ಶ್ರೀಕೃಷ್ಣನ ವಿಚಾರವನ್ನು ಕೇಳಲು ನಿಸ್ಸಂದೇಹವಾಗಿಯೂ ಕಾತರನಾಗಿದ್ದಾನೆ. ಪ್ರಭು ಶ್ರೀಕೃಷ್ಣನು ಅದೇ ತಾನೇ ಜಗತ್ತಿನ ದೃಷ್ಟಿಯಿಂದ ನಿಧನನಾದುದರಿಂದ ಅವನು ವಿಫಲಗೊಂಡಿದ್ದಾನೆ. ಆದ್ದರಿಂದ ಭಗವಂತನ ಪುರುಷಾವತಾರಗಳ ವಿಚಾರವಾಗಿ ಕೇಳಲು ಅವನು ಬಯಸಿದ್ದಾನೆ. ಭಗವಂತನ ವಿಶ್ವದ ಸೃಷ್ಟಿ ಮತ್ತು ವ್ಯವಸ್ಥೆಗಾಗಿ ತನ್ನ ಪೂರ್ಣ ಶಕ್ತಿಗಳೊಂದಿಗೆ ಪ್ರಕಟವಾಗುತ್ತಾನೆ. ಪುರುಷಾವತಾರಗಳ ಕಾರ್ಯಗಳು ಶ್ರೀಕೃಷ್ಣ ಕಾರ್ಯಗಳ ವಿಸ್ತರಣೆಗಳೇ. ವಿದುರನು ಮೈತ್ರೇಯರಿಗೆ ಈ ಸೂಚನೆಯನ್ನು ಕೊಟ್ಟನು, ಏಕೆಂದರೆ ಪ್ರಭು ಶ್ರೀಕೃಷ್ಣ ಕಾರ್ಯಗಳ ಯಾವ ಭಾಗವನ್ನು ಹೇಳಬೇಕೆಂದು ಮೈತ್ರೇಯರು ನಿರ್ಧಾರ ಮಾಡಿರಲಿಲ್ಲ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇರೋರು. ಸೊ ಇವರು ಇದರಿಂದ ಸೂಚನೆ ಕೊಟ್ಟಿದ್ದು, ದಯವಿಟ್ಟು ಪುರುಷಾವತಾರದಿಂದ ಸ್ಟಾರ್ಟ್ ಮಾಡಿ, ಸೃಷ್ಟಿ ಈಗ ಪ್ರಕ್ರಿಯೆಗಳಿಂದ ಸ್ಟಾರ್ಟ್ ಮಾಡಿ. ಓಕೆ, ಹರೇ ಕೃಷ್ಣ. ಸೊ ಯಾರಾದ್ರೂ ಏನಾದ್ರು ಹೇಳ್ಬೇಕು ಅಂದ್ರೆ, ಏನ ಪ್ರಶ್ನೆ ಇದ್ರೆ. ಹರೇ ಕೃಷ್ಣ ಮಾತಾಜಿ, ಗೀತಾಗಮ್ಯ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಒಂದು ಡಿವೋಟಿ ಅವರು ಭಕ್ತಿಶಾಸ್ತ್ರಿ ಸರ್ಟಿಫಿಕೇಟ್ ಬರೋದಕ್ಕೆ ಒಂದ್ ಎಕ್ಸಾಮ್ ಫಸ್ಟ್ ಯೂನಿಟ್ ಮಾಡಿರ್ಲಿಲ್ಲಂತೆ ಪ್ರಭುಜಿ. ಅವ್ರು ಮತ್ತೆ ಕೇಳ್ತಾ ಇದಾರೆ, ಏನ್ ಮಾಡೋದು ಪ್ರಭುಜಿ? ಅವರು ಒಂದು ಯೂನಿಟ್ ಮಾಡಿಲ್ವಾ, ಮಾಡಿಲ್ಲ ಪ್ರಭುಜಿ, ಎಲ್ಲ ಮಾಡಿದ್ದಾರೆ. ಫಸ್ಟ್ ಯೂನಿಟ್ ಮಾತ್ರ ಎಕ್ಸಾಮ್ ಕೊಡಕ್ಕಾಗಿರಂತೆ, ಮನೇಲಿ ಏನೋ ಪ್ರಾಬ್ಲಮ್ ಆಗಿ. ಓಕೆ, ಕೊಡಿ ಅವ್ರಿಗೆ ಎಕ್ಸಾಮ್ ಕೊಡಿ ಅವ್ರಿಗೆ. ಈಗ ಮಾಡ್ಯೂಲ್ 3 ನಡೀತಿದೆ ಪ್ರಭುಜಿ, ಅವ್ರ ಜೊತೆ ಎಲ್ಲ ಅವ್ರು ಕೊಡ್ಬೋದಾ ಪ್ರಭುಜಿ? ಅವ್ರು ತಗೊಳ್ತಾರೆ ಅಂದ್ರೆ ಕೊಡ್ಬೋದು ಅವ್ರಿಗೆ, ಇಲ್ಲಾಂದ್ರೆ ಎಲ್ಲ ಆದ್ಮೇಲೆ ಕೊಡ್ಬೋದು.
ಸರಿ ಪ್ರಭುಜಿ. ಥ್ಯಾಂಕ್ಸ್ ಪ್ರಭುಜಿ. ಹರೇ ಕೃಷ್ಣ. ಬೆಸ್ಟ್ ಮಾತಾಜಿ, ಬೆಸ್ಟ್ ಮಾಡ್ಯೂಲ್ 3 ಈಗ ಎಕ್ಸಾಮ್ ಆಗುವಾಗ ಅವರಿಗೆ ಇದನ್ನು ಕೊಡೋದು ಬೆಸ್ಟ್ ಮಾತಾಜಿ. ಹಾ ಮಾತಾಜಿ. ಇನ್ಯಾರಿಗೂ ಇನ್ನೇನು ಇಷ್ಟ ಇಲ್ಲ ಅಂದ್ರೆ ನಾನು ತಿಳಿಸ್ತೇನೆ. ವಾಂಛಾ